ಮುಂದೆ ನಡೆದ ವಿನೋದ ಚಂದ್ರಾವಳಿಗೆ ಮುಂದೆ ನಡೆದ ವಿನೋದ ಚಂದ್ರಾವಳಿಗೆ ವಿನೋದ ಚಂದ್ರಾವಳಿಗೆ ಇತನು ಚಂದ್ರಾವಳಿಗೆ ಇತನು ಕಾಡಿಸಿದು ಬಹುವೇ ಕಾಣಿಸಿತು ಬಹುವೇ ಚಂದ್ರಾವಳಿಗೆ ಗೀತಲು ಕಾಣಿಸಿರು ಬಹುಬೇದರಂದಿನ ನಿಮಿಷ ಯುಗವಾಗಿ ಚಂದ್ರಾವಳಿಗೆ ಗೀತಲು ಕಾಣಿಸಿರು ಬಹುಬೇದ ಬೇಸರ ಬೇಸರ ನಿಮಿಷ ಯುಗವಾಗಿ ಪವಿತ್ರವಾದಂತಹ ವೃಷಭೂಮಿ ವೃಷಭಾನು ಹಾಗೂ ಕುಲವತಿ ದಂಪತಿಗಳಿಗೆ ಮಗಳಾಗಿ ಹುಟ್ಟಿದವಳು ನಾನು. ಚಂದ್ರಾವಳಿ ಎನ್ನುವ ಹಾಗೆ ನನಗೆ ಹೆಸರು ನೆನೆಸಿದವರಿದ್ದಾರೆ. ನನಗಿಂತ ನನ್ನನ್ನು ಸೇರಿ ನನ್ನ ಅಪ್ಪಮ್ಮನಿಗೆ 7 ಮಂದಿ ಮಕ್ಕಳು. ಹೌದು ಸ್ವಾಮಿ. ಆದ್ರೆ ಏನು ಮಾಡೋಣ, 6 ಮಂದಿಯು ಕೃಷ್ಣನೊಂದಿಗೆ ಓಡಿ ಹೋದವರು. ಚಂದ್ರಾವಳಿಯ ಜೀವನ ಹಾಗಾಗಬಾರದು ಎನ್ನುವಂತಹ ಆಸೆಯನ್ನು ಹೊತ್ತುಕೊಂಡಂತಹ ನನ್ನ ತಂದೆ ತಾಯಿ ನನಗೆ ಮದುವೆ ಮಾಡಬೇಕೆನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡರು. ಅದಕ್ಕಾಗಿ ಸಿಂಧು ಗ್ರಾಮದ ಚಂದಗೋಪರಿ ನನ್ನನ್ನು ಮದುವೆ ಮಾಡಿಕೊಟ್ಟರು. ಮದುವೆ ಮಾಡಿಕೊಟ್ಟು ಕಳುಹಿಸಿದ ಬಳಿಕ ಹೆತ್ತ ತಂದೆ ತಾಯಿಗಳ ಹೊಣೆಗಾರಿಕೆ ಕರ್ತವ್ಯ ಮುಗಿದರೂ ಕೂಡ ಮದುವೆಯಾಗಿ ಹೋದ ಬಳಿಕ ಹೆಣ್ಣಿನ ಕರ್ತವ್ಯವುದು ಅಧಿಕವಾಗುತ್ತದೆ. ಹುಟ್ಟಿದ ಮನೆಯನ್ನು ಜೊತೆಗೆ ಮೆಟ್ಟಿದ ಮನೆಯನ್ನು ಬೆಳಗಬೇಕಾದದ್ದು ಹೆಣ್ಣಿನ ಹೊಣೆಗಾರಿಕೆ. ತವರ ಮನೆಯಲ್ಲಿರುವಾಗ ನಾವು ಹೇಗಿದ್ದರೂ ಆಗುತ್ತದೆ. ತಂದೆ ತಾಯಿಗಳು ಒಂದು ಬೈದರೂ ತಿರುಗಿ ಬೈಯಬಹುದು. ಆದರೆ ತವರ ಮನೆಗೆ ಸೇರಿದ ಬಳಿಕ ಹಾಗಿರುವುದಕ್ಕೆ ಸಾಧ್ಯವಾಗುತ್ತದೆಯೇ ಹೇಳಿ? ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ. ಹೋಗುವುದು ಹೊಸ ಮನೆ, ಅಲ್ಲಿರುವವರೆಲ್ಲರೂ ಹೊಸ ಪರಿಚಯ. ಅವರೊಂದಿಗೆ ನಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗಬೇಕಾದದ್ದು ಕಷ್ಟವೂ ಹೌದು, ಅನಿವಾರ್ಯವೂ ಹೌದು. ಆದರೆ ನಮ್ಮ ಮನೆಯಲ್ಲಿದ್ದವರು ಇಬ್ಬರೇ. ಒಂದು ನನ್ನ ಗಂಡ, ಮತ್ತೊಂದು ನನ್ನ ಅತ್ತೆ. ಇಬ್ಬರನ್ನೇ ಸುಧಾರಿಸಿಕೊಂಡು ಹೋಗುವುದು ಬಹಳ ಕಷ್ಟ ಸ್ವಾಮಿ. ಕುಳಿತರೆ ಕುಳಿತದ್ದೇ ತಪ್ಪು ಎನ್ನುವಂತಹ ಅತ್ತೆ, ನಿಂತರೆ ಯಾಕೆ ಚಂದ್ರ ನಿಂತುಕೊಂಡಿದ್ದಿ ಎನ್ನುವ ಹಾಗೆ ಕೇಳುವಂತಹ ಗಂಡ. ಇವರ ಮಧ್ಯದಲ್ಲಿ ನನ್ನ ಜೀವನವನ್ನು ಸುಸಾಂಗವಾಗಿ ಸಾಗಿಸಿಕೊಂಡು ಹೋಗಬೇಕಾದದ್ದು ಅನಿವಾರ್ಯವಾಗಿದೆ. ಕುಳಿತದ್ದು ತಪ್ಪು ಎನ್ನುವ ಹಾಗೆ ಹೇಳುವಂತಹ ಅತ್ತೆ ಎದುರು ನಿಂತುಕೊಂಡು, ನಿಂತದ್ದು ತಪ್ಪು ಎನ್ನುವ ಹಾಗೆ ಆಡುವಂತಹ ಗಂಡನೆದುರು ಕುಳಿತುಕೊಂಡು ಹೇಗೋ ಅವರನ್ನು ನಿಭಾಯಿಸಿಕೊಂಡು ಹೋಗುತ್ತಾ ಇದ್ದೇನೆ. ಹಾಗಾಗಿ ನನ್ನ ಅಕ್ಕಪಕ್ಕದ ಮನೆಯವರು
ನನ್ನನ್ನು ಕರೆಯುವುದು ಜಾಣಚಂದ್ರಾವಳಿ ಎನ್ನುವ ಹಾಗೆ. ಹೌದು ಸ್ವಾಮಿ. ಹಕ್ಕಿಗೆ ಯಾವ ರೀತಿಯಾಗಿ ಗೂಡಿನಾಸೆಯು, ಹೆಣ್ಣು ಮಕ್ಕಳಿಗೆ ತವರಿನಾಸೆ ಎನ್ನುವುದು ಸ್ವಾಭಾವಿಕ ತಾನೆ. ಹಾಗಾಗಿ ತವರ ಮನೆಯನ್ನು ಹೋಗಬೇಕು ಎನ್ನುವ ಹಾಗೆ ನನ್ನ ಗಂಡನಲ್ಲಿ ನಾ ಕೇಳಿಕೊಂಡೆ. ಓ ದೇವ್ರೆ, ಕೆಂಡಾಮಂಡಲಾಗಿ ಬಿಟ್ರು ನನ್ನವರು. ಹಣ್ಣುಗಳು ಕೆಂಡದ ಉಂಡೆ, ಹೋಗುವುದು ಬೇಡ ಎನ್ನುವ ಹಾಗೆ ಹಠ ಹಿಡಿದರು. ಯಾಕೆ ಎನ್ನುವ ಹಾಗೆ ಕೇಳಿದೆ. ಆಗ ಅವರೇ ಆಡಿದ ಮಾತು, ಅಲ್ಲಿ ಕೃಷ್ಣನಿದ್ದಾನೆ. ಹೌದು ಹೌದು, ನಮ್ಮೂರಲ್ಲಿ ಒಬ್ಬ ಕಪ್ಪಿನ ಹುಡುಗ ಈಗ ತಯಾರಾಗುತ್ತಾ ಇದ್ದಾನೆ, ಅವನೇ ಕೃಷ್ಣ. ಹಾಗಾಗಿ ಆ ಊರಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳನ್ನು ಆತ ವಶಗೊಳಿಸುತ್ತಾ ಇದ್ದಾನೆ, ವಶ ಮಾಡುತ್ತಾ ಇದ್ದಾನೆ. ಹಾಗಾಗಿ ನನ್ನ ಗಂಡನಿಗೆ ಹೆದರಿಕೆ, ತನ್ನ ಹೆಂಡತಿಯನ್ನು ವಶ ಮಾಡಿಕೊಳ್ಳುತ್ತಾನೆ ಎನ್ನುವ ಹಾಗೆ. ಕೊನೆಗೆ ಕಾಡಿದೆ ಬೇಡಿದೆ ಅಂಗಲಾಚಿಕೊಂಡು ಹೇಗಾದ್ರೂ ಒಪ್ಪಿಕೊಂಡ್ರು. ಆದ್ರೆ ಕರ್ಕೊಂಡು ಬಂದದ್ದು ಯಾವಾಗ ನನ್ನನ್ನು? ಮೊನ್ನೆ ರಾತ್ರಿಯ ವೇಳೆ. ಹೌದು ಹೌದು, ಬೊಂಬಾಳ ಜೀವಿಗೆಯನ್ನು ಹಿಡಿದುಕೊಂಡು ರಾತ್ರಿಯ ವೇಳೆ ಬಂದದ್ದು ನಾನು. ಆದ್ರೆ ಏನು ಮಾಡೋಣ, ತವರ ಮನೆಯಲ್ಲಾದ್ರೆ ಸಂತೋಷದಿಂದಿರೋಣವೇ. ಒಂದು ದಿವಸ ಸಂತೋಷದ ದಿನ ಕಳೆಯಿತು. ಆಮೇಲೆ ಯಾವುದಾದ್ರೂ ಒಂದು ಕೆಲಸ ಮಾಡೋಣ ಅಂತ ಹೋದ್ರೆ ನನ್ನ ಅಮ್ಮ ಹೇಳು, ಚಂದ್ರಾವಳಿಯೇ ಕೆಲಸ ಮಾಡಬೇಡ, ಗಂಡನ ಮನೆಯಲ್ಲಿ ಕೆಲಸ ಮಾಡಿದ್ದೇ ಹೆಚ್ಚಾಗಿದೆ ಎನ್ನುವ ಹಾಗೆ. ಕೆಲಸವೂ ಇಲ್ಲ, ಕಾರ್ಯವೂ ಇಲ್ಲ. ಹಾಗಾಗಿ ಇಲ್ಲಿಯೂ ಮನಸ್ಸಿಗೆ ಬೇಸರ ಮೂಡಿತು. ಹಾಗಾಗಿ ಅಮ್ಮನಲ್ಲಿ ಹೋಗಿ ಕೇಳಿದೆ, ಅಮ್ಮ ನಾನೊಂದು ಹುಲ್ಲುಗಾವಲಿನ ಬಳಿಗೆ ತಿರುಗಾಟಕ್ಕೆ ಹೋಗುತ್ತೇನೆ ಎನ್ನುವ ಹಾಗೆ. ಅಮ್ಮನ ಮಾತು ಅದೇ, ಹೋಗಬೇಡಮ್ಮ, ಕೆಟ್ಟ ಗಂಡಸರಿದ್ದಾರೆ, ಕೃಷ್ಣನಿದ್ದಾನೆ ಎನ್ನುವ ಹಾಗೆ. ಅಮ್ಮನಿಗೂ ಸಮಾಧಾನವನ್ನು ಹೇಳಿದೆ. ಹೋಗುವುದಕ್ಕೆ ಬೇಕಾಗಿ ನನ್ನ ಮೊದಲಿನ ಸಖಿಯರನ್ನೆಲ್ಲ ಬರುವುದಕ್ಕೆ ಹೇಳಿದವಳಿದ್ದೇನೆ. ಎಲ್ಲಿದ್ದೀರಿ? ಚಂದ್ರಾವಳಿ ಕರೆದೇನೆ. ಮತ್ತೆ ಹೌದೇನೆ, ನಾನು ಮದುವೆಯಾಗಿ ಹೋಗುವಾಗ ಹೇಗಿದ್ರು ಹಾಗೆಯೇ ಇದ್ದೀರಿ, ಸ್ವಲ್ಪವೂ ಬದಲಾವಣೆ ಆಗಲಿಲ್ಲ. ಹಾಗೇ ಇದ್ದೇವೆ ಅಲ್ವಾ? ಯಾಕೆ? ಏನೇ ನಮಗೆ ಮತ್ತು ನಿನಗೆ ವ್ಯತ್ಯಾಸ ಏನು? ಏನು? ನಿನಗೆ ಮದುವೆ ಆಗಿದೆ, ನಮಗೆ ಮದುವೆ ಆಗ್ಲಿಲ್ಲ. ಮದುವೆ ಆಗುದಿಲ್ವೇನೆ? ಇಲ್ಲಪ್ಪ. ಯಾಕೆ? ಮದುವೆಯ ಬೇಡವೇ ಬೇಡ. ಮದುವೆ ಹೇಳುವಾಗ ಕೈ ಮುಗಿಯುತ್ತಾಳೆ. ಯಾಕೆ? ಯಾಕೆ? ಈಗಾಗಲೇ ನೀನು ಮದುವೆಯಾಗಿದ್ದೀಯ. ಹೌದು. ನೀನು ಪಡುತ್ತಿರುವಂತಹ ಪಾಡನ್ನು ಕಂಡಾಗಲೇ ನಾನು ನಿರ್ಧರಿಸಿದವಳಿದ್ದೇನೆ. ಏನು ಅಂತ? ನಾನು ಮದುವೆ ಆಗುವುದಿಲ್ಲ ಆಗುವುದಿಲ್ಲ ಆಗುವುದಿಲ್ಲ. ಹೌದಾ? ನಾನು ಮದುವೆಯ ಚಿಂತೆಯೇ ಮಾಡಲಿಲ್ಲ. ಯಾಕೆ? ನಾನಿನ್ನು ಸಣ್ಣವಳಲ್ವಾ? ಇವಳು ಇದಕ್ಕಿಂತ ಕೆಲವು ವರ್ಷಗಳ ಹಿಂದೆ ಇದೇ ಮಾತು ಹೇಳುವುದು. ಇವಳು ನನಗಿನ್ನು ಮದುವೆಯ ಪ್ರಾಯವೇ ಆಗಲಿಲ್ಲ ಎನ್ನುವ ಹಾಗೆ. ಇವಳ ಗಾತ್ರ ಇಷ್ಟು ಸಣ್ಣದಾಗಿರ್ಬೋದು, ಇವಳಿಗೆ ಪ್ರಾಯ ಆಗಿದೆ, ಗೊತ್ತಾಗೋದಿಲ್ಲ ಅಂತ. ಅದು ಹೌದು ನೋಡು. ಆದ್ರೆ ಒಂದು ಮಾತು, ಏನು? ಮದುವೆ ಆದ್ರೆ ನಾವು ನಮ್ಮ ಸ್ವತಂತ್ರವನ್ನು ಕಳೆದುಕೊಳ್ತೇ ಅಲ್ವೇನೆ? ಹಾಗಂತ ಮದುವೆ ಆಗದೆ ಕುಳಿತುಕೊಳ್ಳುವುದಾಗುತ್ತದೇನೆ? ಅಯ್ಯೋ, ಹೆಣ್ಣಿನ ಜೀವನ ಪ್ರಾರಂಭವಾಗುವುದು ಎಲ್ಲಿಂದ? ಎಲ್ಲಿಂದ? ಅದು ಹಸೆಮಣೆಯಿಂದ. ಹೆಣ್ಣಿನ ಹೆಂತನ ಸಾರ್ಥಕವಾಗಬೇಕಾದ್ರೆ ಮದುವೆಯಾಗಬೇಕು, ತಾಯಿಯಾಗಬೇಕು. ತೊಂದರೆ ಎನ್ನುವುದು ಎಲ್ಲರಿಗೂ ಬರುವುದು, ಅದು ಮದುವೆ ಆದ ಬಳಿಕೆ ಬರಬೇಕೆನ್ನುವ ಹಾಗೇನು ಇಲ್ಲ. ಹಾಗಾಗಿ ಮದುವೆಯಿಂದ ಆಗಬೇಕಾಯ್ತಾ? ಮದುವೆಯ ನೀನು ಇಷ್ಟು ಹೇಳಿದ ಮೇಲೆ ಈ ವರ್ಷವಾದ್ರೂ ಒಂದು ನಾನು ಮನಸ್ಸು ಮಾಡ್ತೇನೆ. ನೋಡೋಣ, ಮದುವೆ ಆಗಿ ನಿನಗೆ ಅನುರೂಪನಾದಂತಹ ಹುಡುಗ ಸಿಕ್ಕಿದ್ರೆ ಆಗಲೇ ಮದುವೆ ಆಗಬೇಕು. ಖಂಡಿತ. ಈಗ ಕರ್ತವ್ಯ ಯಾಕೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ನಾವು ತಿರುಗಾಟಕ್ಕೆ ಹೋಗೋಣ ಅಂತ. ತಿರುಗಾಟ? ಹೌದು ಹೌದು, ಹುಲ್ಲು. ನಾನು ಇವಳಿಗೇನಾಯ್ತು? ನಾನು ಬರುದಿಲ್ಲ. ತಿರುಗಾಟಕ್ಕೆ ಕರ್ತವ್ಯ. ತಿರುಗಾಟಕ್ಕೆ? ಹೌದು, ನಾ ಬರುದಿಲ್ಲ. ಅಲ್ಲ, ಯಾಕೆ ಅಂತ ಆಗ್ಬೇಕಲ್ಲ? ನಾ ಬರುದಿಲ್ಲ ಅಂತ. ನೋಡಿ, ನಾನು ಬರುದಿಲ್ಲ. ಇಂಥದ್ದು ನೀವು ತೀರ್ಮಾನ ಮಾಡ್ಕೊಂಡೇ ಬಂದದ್ದ ಚಂದ್ರಾವಳಿಯೊಂದಿಗೆ ಎಲ್ಲಿಗೆ ಹೋಗುದಿಲ್ಲ ಅಂತ? ಹಾಗಲ್ವೇ? ಇಬ್ಬರು ಬರುವುದಿಲ್ಲ ಅಂತ ಹೇಳಿದ್ರೆ? ಹಾಗಲ್ಲ. ಯಾಕೆ ನಾನು ಬರುದಿಲ್ಲ ಅಂತ ಹೇಳಿದ್ದೆ? ಯಾಕೆ? ನಮ್ಮಲ್ಲಿಲ್ಲ ಹೆಣ್ಣು ಮಕ್ಕಳೆಲ್ಲ ಈಗ ತಿರುಗಾಟ ಮಾಡ್ಲಿಕ್ಕೆ ತುಂಬಾ ಭಯ ಪಡುತ್ತಾರೆ. ಹೌದಾ? ಯಾಕೆ? ಯಾಕೆ? ಬೇರೆ ಯಾವುದಕ್ಕೂ ಅಲ್ಲ, ಇದ್ದಾನಲ್ಲ ಕೃಷ್ಣ. ಹೌದು, ನಾನಿನ್ನು ಸಣ್ಣವಳು. ಆ ಕೃಷ್ಣ ನೋಡಿದ್ದು ಒಂದು ವೇಳೆ ಆತ ನಮ್ಮನ್ನು ನೋಡಿದನು ಎಂದಾದರೆ ನಾವು ಆತನಿಗೆ ಬೇಡ, ಹೇಳುದು ಬೇಡ, ತಿರುಗಾಟ ಬೇಡ. ನಿನ್ನ ಮೇಲೆ ನಂಬಿಕೆ ಇಲ್ವೇನೆ? ನಂಬಿಕೆ ಪ್ರಶ್ನೆ ಅಲ್ವೇನೆ? ಸಾಕಿ, ಹೀಗೆ ಬಾ. ನಿನ್ನಲ್ಲೇ ಒಂದು ಪ್ರಶ್ನೆ ಕೇಳಿದೆ. ಏನು? ಗಂಡು ಮಕ್ಕಳಿಂದ ಹೆಣ್ಣು ಮಕ್ಕಳು ಹಾಳಾಗುವುದಾ? ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳು ಹಾಳಾಗುವುದಾ? ಗಂಡು ಮಕ್ಕಳಿಂದ ಹೆಣ್ಣು ಮಕ್ಕಳು ಹಾಳಾಗುವುದು. ಒಮ್ಮೆ ಸುಮ್ಮನಿರಿ. ಹೌದು. ಹೇಗೆ ಹಾಗಾಗುತ್ತದಾ? ಮಕ್ಕಳು ಹಾಳಾಗ ಅಲ್ಲವೇ ಅಲ್ಲ. ನೀನು ಮದುವೆಯಾಗಿ ಹೋದ ಊರಿನಲ್ಲಿ ಕ್ರಮ ಬೇರೆಯಾ? ಕ್ರಮ ಎಲ್ಲ ಕಡೆಯಲ್ಲೂ ಒಂದೇ ಕ್ರಮ. ಯಾವ ರೀತಿ? ಹೆಣ್ಣು ಮಕ್ಕಳಿಂದಲೇ ಗಂಡು ಮಕ್ಕಳು ಹಾಳಾಗುವುದು.
ಈಗ ಸುಮ್ಮನೆ ಹೇಳಿದ್ರೆ ಆಗುದಿಲ್ಲ. ಒಂದು ಉದಾಹರಣೆ ಹೇಳು ನೋಡುವ. ಉದಾಹರಣೆ ಬೇಕಾ? ಹಾ. ಬಾಬಾ ಹೇಳ್ತೇನೆ ನೋಡು. ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಮನೆಯಲ್ಲಿ ಇರುವಾಗ ಒಂದು ನೀರು ಕೇಳಿದ್ರೆ ಅವರ ಮುಖ ಆಗುವುದು ನೋಡ್ಬೇಕು. ಚಂಡಿಯ ಹಾಗೆ ಕೂದಲೆಲ್ಲ ಹೀಗೆ ಕೆದರಿಕೊಂಡಿರ್ತಾರೆ, ಸಿಟ್ಟು ಬರುವುದು. ಹೌದು. ಅದೇ ರೀತಿ ಎಲ್ಲಿಗಾದ್ರೂ ತಿರುಗಾಟಕ್ಕೆ ಹೋಗುತ್ತೇನೆ ಅಂತ ಆದ್ರೆ ಅವರ ಅವಸ್ಥೆ ನೋಡ್ಬೇಕು. ಏನೇ ಒಬ್ಬರೇ ಹೋಗುವುದಲ್ಲ, ತನ್ನ ಗೆಳತಿಯರನ್ನೆಲ್ಲ ಸೇರಿಸಿಕೊಂಡು ಹೋಗುವುದಕ್ಕಿಂತ ಮೊದಲು ತನ್ನ ಪೆಟ್ಟಿಗೆಯಲ್ಲಿರುವಂತಹ 100-150 ಸೀರೆಗಳಲ್ಲಿ ಯಾವುದು ಒಳ್ಳೆಯ ಸೀರೆ ಉಂಟು ಅಂತ ಅದರಲ್ಲಿ ಆರಿಸು. ಇದ್ದ ಸೀರೆಯನ್ನು ಕನ್ನಡಿಯ ಮುಂದೆ ನಿಂತುಕೊಳ್ಳುವುದು. ಹೇಗೆ ಈ ಕುಪ್ಪಸ ಹೊಂದಿತ ಎಲ್ಲ ಅಲಂಕಾರ ಮಾಡಿಕೊಳ್ಳು. ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಎನ್ನುವುದೊಂದು ಭೂಷಣ ಅಲ್ಲವೇ? ಹೌದಪ್ಪ, ಎಷ್ಟು ಬೇಕು ಅಷ್ಟು ಮಾಡಿಕೊಂಡ್ರೆ ಅದು ಚಂದ ಎನಿಸಿಕೊಳ್ಳುತ್ತದೆ. ಇರ್ಲಿ. ಹಾಗಾಗಿ ಅಲಂಕಾರ ಮಾಡಿಕೊಂಡು ದಾರಿಯಲ್ಲಿ ದಸ ಬಸ ಅಂತ ನಡ್ಕೊಂಡು ಹೋಗುವಾಗ ಇವರಿವರೇ ಮಾತಾಡಿಕೊಂಡು ಹೋಗುವುದು. ದೂರದಲ್ಲಿ ಒಬ್ಬ ಪಾಪ ಚಿಗುರು ಮೀಸೆಯ ಹುಡುಗ ಬರ್ತಿರ್ತಾನೆ. ಅವರನ್ನು ನೋಡುವುದು, ಕಿಸೆಟ್ಟನೆ ನಗುವುದು. ಅದು ಯಾಕೆ? ನಗುವುದು ಸುಮ್ಮನೆ ಚೇಷ್ಟೆ ಅವರದ್ದು. ಆಗ ಅವ ಏನೋ ಆಲೋಚಿಸುತ್ತಾನೆ, ಏನು ನನ್ನ ಹುಡುಗಿಯಲ್ಲಿ ಏನೋ ತೊಂದರೆ ಆಗಿರಬೇಕು ಎನ್ನುವ ಹಾಗೆ ಸರಿಪಡಿಸಿಕೊಳ್ಳುತ್ತಾನೆ. ಹಾಗೆಯೇ ಮುಂದುವರಿಯುತ್ತಾನೆ. ಇವರು ಅವನಿಂದ ಸ್ವಲ್ಪ ಮುಂದೆ ಬಂದು ಹೀಗೆ ತಿರುಗುವುದು, ಅಲ್ಲಿಗೆ ಕಿಸಕ್ಕನೆ ನಗುವುದು. ಆಗ ಅವ ಏನು ತಿಳ್ಕೊಳ್ತಾನೆ, ಏನು ಈ ಗುಂಪಲ್ಲಿರುವಂತಹ ಹೆಣ್ಣು ಮಕ್ಕಳಲ್ಲಿ ಯಾವುದೋ ಒಂದು ನನಗೆ ತಾಗುತ್ತದೆ ಎನ್ನುವ ಹಾಗೆ ಆಲೋಚಿಸುತ್ತಾನೆ. ಹೌದು. ಹಾಗಾಗಿ ಅವ ಇವರನ್ನು ಹಿಂಬಾಲಿಸಿಕೊಂಡು ಬರುತ್ತಾನೆ. ಈಗ ಗೊತ್ತಾಯ್ತಾ ಹೆಣ್ಣು ಮಕ್ಕಳು? ಹಾಗಾದ್ರೆ ಹೆಣ್ಣು ಮಕ್ಕಳಿಂದಲೇ ಗಂಡು ಮಕ್ಕಳು ಹಾಳಾಗುವುದು. ಇರ್ಲಿ ಅಲ್ವಾ? ಈಗ ನೀವು ಆಲೋಚಿಸಿಕೊಂಡಿರಿ, ಚಂದ್ರಾವಳಿ ಯಾಕೆ ಎಷ್ಟು ಶೃಂಗಾರ ಮಾಡಿಕೊಂಡಿದ್ದಾಳೆ ಎನ್ನುವ ಹಾಗೆ. ಯಾಕೆ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಇನ್ನೊಬ್ಬರು ನನ್ನನ್ನು ಕಂಡು ಆಕರ್ಷಣೆಗೊಳ್ಳಲು ಒಳಗಾಗಲಿ ಅಂತಲ್ಲ, ಮತ್ತೆ? ನಮ್ಮತನ ನಮಗಿರಲು ಅನ್ಯರ ಕಣ್ಸನ್ನೆಗಳು ಏನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಹೇಳು? ಏನು ಮಾಡ್ಲಿಕ್ಕೆ ಅಲ್ವಾ? ಹಾಗಾಗಿ ಹೊತ್ತು ಮಾಡುವುದಲ್ಲ, ಆದಷ್ಟು ಬೇಗ ಒಂದು ಕಾವಲಕ್ಕೆ ತೆರಳೋಣ. ಎಲ್ಲಿಗನೋ ಹರಿ ಏನು ನಿಲ್ಲದಿ ಬರಿಗಿಂದ ಭಯದೊಳ ಎಲ್ಲಿಗಳಿಗೆ ಎಲ್ಲಿಗನೋ ಹರಿಯ ಅಲ್ಲಿಗಲ್ಲಿಗೆ ನೋಡುವ ವಯದ ಕೆಲ್ವೆಯರು ನಡೆದರುವ ಸೊಬಗವೋ ಕಂಡನಚುದನು ಭಯದೋ ಎಲ್ಲಿಗನೋ ಹರಿ ಭಯ ಆಗುತ್ತದ? ಭಯ ಪಡಬೇಡಿ, ನನ್ನನ್ನು ಗಟ್ಟಿ ಹಿಡ್ಕೊಳ್ಳಿ. ನೀವು ಭಯ ಆಗುವುದಾದ್ರೆ ನೀನು ಹಿಡಿದುಕೊಳ್ಳುವ ಕ್ರಮ ನೋಡುವಾಗ ನಿನಗೆ ಭಯ ಆಗಿದೆ ಅಂತ ಕಾಣುತ್ತೆ. ಭಯ ಪಟ್ಟದ್ದು ನೀವು, ನನಗೆ ಹಾಕಿ ಭಯ ಆಗುದು. ಬನ್ನಿ ಬನ್ನಿ ಬನ್ನಿ. ಎಲ್ಲಿಗನೋ ಹರಿ ಬಳಿರೇ ಚಂದ್ರಾವಳಿ ನಿನ್ನನು ಕಾಣದೆ ಬಳಿರೇ
ಸಂಭವನಿಲ್ಲಿ ಜೋಡುಗೂಡಿಸಿದನು ಜಲಜ ಸಂಭವನಿಲ್ಲಿ ಜೋಡುಗೂಡಿಸಿದನು ಮನೋಜವಾಗಿದ್ದೇನು ಇಲ್ಲೇನು ಬಳಿದ ಜಾವಳಿ ನಿನ್ನನು ಕಾಣದೆ ಕಣವಳ ಬಳಿರೆ ಬಳಿರೆ ಚಂದ್ರಾವಳಿ, ಇವನಿಗೆ ನನ್ನ ಹೆಸರು ಗೊತ್ತು. ನನ್ನನ್ನು ಕೂಗಿದೆಯಾ ದೇವರೇ ಅಂತ ಹೇಳಿ? ಒಮ್ಮೆ ಸುಮ್ಮನಿರ. ಅಲ್ಲ ಇವನು ದೇವನ ಹೌದು, ಎಂತದು ಬಳಿರೆ ಬಳಿ ಹೊಗಳಿಕೆ ನಿನ್ನದು? ಅಲ್ಲ ಅಲ್ಲ, ಹೌದೌದು. ಅಲ್ಲ, ಹೊಗಳುವುದು ಇಲ್ಲಿ ನೀನು ಹೊಗಳಿದ್ರೆ ಏನೂ ಪ್ರಯೋಜನ ಇಲ್ಲ. ಮತ್ತೆ ಎಲ್ಲಿ ಹೋಗಬೇಕು? ನೇರ ರಾಜಸ್ಥಾನಕ್ಕೆ ಹೋಗಬೇಕು ನೀನು. ಅಷ್ಟು ದೂರ ಹೋಗಬೇಕು? ಹಾಗಲ್ಲವೋ, ಮತ್ತೆ ರಾಜನ ಆಸ್ಥಾನಕ್ಕೆ ಹೋಗಬೇಕು. ಯಾವ ರಾಜನ? ಯಾವುದು ಆದಿತ್ತು, ರಾಜನ ಆಸ್ಥಾನಕ್ಕೆ ಹೋಗಿ ಅಲ್ಲೇ ಹೊಗಳುವುದಕ್ಕೆ ಪ್ರಾರಂಭಿಸಿದ್ರೆ ಸ್ವಲ್ಪ ಇಷ್ಟು ಹಣ ನಿನಗೆ ಸಿಕ್ಕಿತ್ತು. ಅಲ್ಲಿ ಹೋಗಲಿಕ್ಕೆ ಅಂತ ನಾವು ಹಣ ಕೊಟ್ಟು ಜನ ಮಾಡಿದ್ದೇವೆ. ಮತ್ತೆ ಇಲ್ಲಿ ಹೊಗಳಿದ್ರೆ ಏನು ಪ್ರಯೋಜನವೂ ಇಲ್ಲ ನಿನಗೆ. ಸಜ್ಜನರನ್ನು ಕಂಡಂತೆ ಹೇಳಿದ್ರೆ ಬಾಯಿ ಆಗ್ತದೆ. ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳಿದ್ರೆ ಅಲ್ಲ ಈಗ ಸರಿ ಹೋಗ್ತದೆ ಅಂತ ಕೇಳಿದ್ದೆ ನಾನು. ಓಹೋ, ಏನು ಚಂದ ಏನು ಚಂದ ಏನು ಚಂದ. ನಿನ್ನ ಕೆಲವೊಂದು ನಾನು ಆಸ್ಥಾನದಲ್ಲಿ ಹೊಗಳಿಕ್ಕೆ ಆಗ್ತದ? ಹಾ, ಈಗ ನನ್ನನ್ನು ಮಾತ್ರ ಹೊಗಳುವುದು ನೀನು. ಮತ್ತೆ ಯಾರನ್ನು ಹೊಗಳಿಕ್ಕಾದ್ರೆ ನಿನ್ನ ಮುಂದೆ ಯಾಕೆ ಬರ್ತೇನೆ? ಹಾ ಹಾ ಹಾ, ಬಳಿರೆ ಅಂದದ್ದು ಅದಕ್ಕೆ. ಸರಿ, ಎಲ್ಲ ಒಟ್ಟು ಹೊಗಳಿಕೆ ಒಂದು ಶಬ್ದದಲ್ಲಿ ಹೇಳಿದೆ, ಬಳಿರೆ. ಅಡಿಯಿಂದ ಉಡಿಯ ತನಕ ನೋಡಿದಾಗ ಕೊಡು ಬೆಳಗಿನ ಹುಡುಗಿ ನೀನೆನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಓಹೋ, ಹೊಗಳುವುದಕ್ಕೆ ಒಂದಷ್ಟು ಶಬ್ದ ಸಂಗ್ರಹವನ್ನು ನಾನು ಮಾಡಿಕೊಳ್ಳಬೇಕಾಗಿ ಬಂದಿತ್ತು. ಹೊಗಳು ಬಟ್ಟ ಇವ ಹೊಗಳುವುದು ನೋಡು. ಬಟ್ಟನೂ ಹೌದು ಭಟನೂ ಹೌದು, ಹಾ ಹಾ ಹಾ, ಎರಡೂ ಹೌದು. ಆಹಾ, ಕೆಂದಾವರಿ ಅಂತ ಮುಖ, ಆ ಭ್ರಮರದ ಸಾಲಿನಂಥ ಮುಂಗುರುಳು, ಬಾಗಿದ ಹುಬ್ಬು, ಕಣ್ಣು, ಮೂಗು, ಕೆನ್ನೆ, ತುಟಿ ಎಲ್ಲ ಎಷ್ಟು ಸೊಬಗು, ಎಷ್ಟು ಸೊಬಗು. ಓಹೋ, ಒಪ್ಪಿಡಿಯಿಂದ ಉಪ್ಪು, ಕಟಿಯಿಂದ ಉಪ್ಪು ಅಂತ ಸಿಂಹ ಕಟಿ ಎಂದು ಹೆಣ್ಮಗಳು ನೀನು. ನೋಡಬೇಕು 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 ಅಂತ ಎಷ್ಟು ಹಂಬಲಿಸುತ್ತಿದ್ದೆ ನಾನು. ನನ್ನನ್ನು? ಹೌದಪ್ಪ. ಇದಕ್ಕಿಂತ ಮೊದಲು ನೀನು ನನ್ನನ್ನು ನೋಡಿದ್ದೀಯ? ನೋಡ್ಲಿಲ್ಲ. ಮತ್ತೆ ನನ್ನನ್ನು ನೋಡಬೇಕೆನ್ನುವ ಹಾಗೆ ಯಾಕೆ ಹಬ್ಬಿಸುವುದು? ಕೇಳಿದ್ದೇನೆ, ನನ್ನ ಬಗ್ಗೆ ಕೇಳಿದ್ದಿ? ನಿನ್ನ ಚೆಲುವಿಕೆಯ ಕುರಿತಾಗಿ 10 ಮುಖಗಳಿಂದ ನಾ ಕೇಳಿದ್ದೇನೆ. ಹಾ, ಅಂತಹ ಚಂದೊಳ್ಳಿ ಚೆಲುವೊಬ್ಬಾಕೆ ಹೆಣ್ಮಗಳಿದ್ದಾಳೆ, ಒಮ್ಮೆ ನೋಡಬೇಕು ಎನ್ನುವಾಗ ಹಂಬಲ ಒಂದೆಡೆ, ಅಯ್ಯೋ ಸಿಗಲಿಲ್ವಲ್ಲ ಎನ್ನುವಂತ ಒಂದು ಕಳವಳ ಮನದಲ್ಲಿತ್ತು. ನೋಡಿ, ಕಳವಳಗೊಳ್ಳುತ್ತಲಿದ್ದೆ ನಾನು. ಹೌದಾ? ಈಗ ನೋಡು, ಪಕ್ಕನೆ ನಾ ಬಯಸಿದೆ ನೀನಾಗಿ ನನ್ನ ಕಣ್ಣ ಎದುರು ಬಂದೆ. ಹಾ ಹಾ, ಹಾಗಾದ್ರೆ ಹೇಗೆ ಬಂದೆ? ಹೇಗೆ? ಎಲ್ಲ ಅವನ ಕೆಲಸ. ಯಾರವ? ಆ ಕಮಲದ ಮೇಲೆ ಕುಳಿತವ, ಕಮಲದಿಂದಲೇ ಹುಟ್ಟಿಕೊಂಡ ಒಬ್ಬ ಇದ್ದಾನಲ್ಲ, ಜಲಜ ಸಂಭವ ಹಾ ಆದ ಬ್ರಹ್ಮ. ಹಾ. ಪ್ರಾಯಶಃ ನನ್ನ ಅಂತರಂಗದ ಅನಿಸಿಕೆಗಳೆಲ್ಲ ಅವ ಕೇಳಿ ತಿಳಿದಾಗ ಗೊತ್ತಾಯ್ತು, ಇದನ್ನು ಭೇಟಿ ಮಾಡಿಸಬೇಕು ಪರಸ್ಪರ ಅಂತ. ಹೌದಾ? ಸಮಯಕ್ಕೆ ನಿನಗೆ ಬುದ್ಧಿ ಕೊಟ್ಟ. ಹಾ. ನಾನಿಲ್ಲಿ ಬರುವ ಹಾಗೆ ಮಾಡಿದ. ಜಲಜ ಸಂಭವನೆಂಬ ಜೋಡು ಮಾಡಿದನು ಇಲ್ಲಿ. ನೀ ಇಲ್ಲಿ ಬರ್ತಿ ಅಂತ ಗೊತ್ತಿದ್ರೆ ನಾ ಬೇರೆ ದಾರಿಯಿಂದಲೇ ಹೋಗುತ್ತಿದ್ದೆ. ಹಾ, ನೀವು ಅಲ್ಲಿ ಹೋಗ್ತಿಂತ ಗೊತ್ತಿದ್ರೆ ನಾನು ಅಲ್ಲಿ ಬರ್ತಿದ್ದೇನೆ ಏನೋ. ನನಗೆ ದಾರಿ ಹುಡುಕುವುದು ಕಷ್ಟ ಆಗುವುದಿಲ್ಲ. ಈ ಊರಲ್ಲಿ ಎಲ್ಲಿ ಯಾವ ದಾರಿ ಯಾವ ಮನೆ ಹೇಗೆ ಅಂತ ಹೇಳುವುದಕ್ಕೆ ನನಗೆ ಚೆನ್ನಾಗಿ ಗೊತ್ತು, ದಾರಿಯೂ ಗೊತ್ತು. ಓಹೋ, ನಾವು ಮಾಡಿದಷ್ಟು ದಾರಿ ಮಾಡ್ಲಿಕ್ಕೆ ನಿನಗೂ ಗೊತ್ತಾಗ್ಲಿಕ್ಕೆ. ಆದ್ರಿಂದ ಆಡಿದ್ದು ಏನು? ಸಿಕ್ಕಿದ್ದು ಒಳ್ಳೆಯದಾಯಿತು. ನನ್ನ ಅಂತರಂಗದ ಅನಿಸಿಕೆಯನ್ನು ಹೇಳುವುದಕ್ಕೆ ಒಳ್ಳೆ ಜಲವೇನು ಕಾಣ ಸಿಕ್ಕಿತ್ತು. ಮುಚ್ಚುಮೆ. ಹಾ, ಆಹಾ,
ಹಳೆಯ ಚಿತ್ರಗಳಿಗೆ ಬಲುವಾದನಾಡುವೆ ಹಲುಗಳ ಮುರಿಸುವೆನು ತಲೆಗೆ ಮಾತನಾಡುವೆ ಹಲುಗಳ ಮುರಿಸುವೆನು ಎನ್ನುವ ಬಾಲಕ ನನ್ಮನು ಏ ಬಾಲಕ, ಏ ಹುಡುಗ, ನೀ ಯಾರನ್ನ ನೀ ಹೇಳುದು? ಹುಡುಕುವುದು ಯಾರನ್ನು? ಹುಡುಗನನ್ನು ನಿನ್ನನ್ನೇ ಕರೆದದ್ದು ನಾನು. ಅಯ್ಯೋಳೆ ಬಾಲಕ ಹೌದು ಹೌದು. ಹುಡುಗನು ನಾನು ಹಾ ನನ್ನನ್ನು ಹಾಗೆ ಕೈಯತ್ತ ನಿನ್ನ ಎತ್ತ ಎಂತದ್ದಪ್ಪ ಅದೇಂತದಕ್ಕೆ ಮತ್ತೆ? ಹೇಳುವುದಕ್ಕೆ ಕಾರಣ ಉಂಟು. ಏನೇನು ಕಾರಣ? ನೀನು ಬಾಲಕ, ಹ್ಮ್. ಬಾಲಕನಾದವ ಯುವಕನಾಗಬೇಕಾದ್ರೆ ಹಾ. ಮುಖದ ಮೇಲೆ ಮೀಸೆ ಬರಬೇಕು. ಹ್ಮ್ ಹ್ಮ್ ನಿನಗೆಲ್ಲುಂಟೋ ಮೀಸೆ? ಇನ್ನು ಬರ್ಲಿಲ್ಲ ಜಾಗ ಮಾತ್ರ ಇದೆ. ಅಲ್ಲ, ಜಾಗ ನಿನಗಂತಲ್ಲ, ಕೆಲವೊಂದಕ್ಕೆ ಇರ್ತದೆ, ಬರುವಂತಹ ಯೋಗ ಇರುವುದಿಲ್ಲ ಅಂತ. ಹೌದಪ್ಪ, ಕೆಲವರಿಗೆಲ್ಲ ಯೋಗವೇ ಬರುವುದಿಲ್ಲ. ಹೌದು, ಹಾಗಾಗಿ ನಿನ್ನನ್ನು ಬಾಲಕ ಎನ್ನುವ ಹಾಗೆ ನಾ ಕರೆದದ್ದು. ಹಾ ಇನ್ನೂ ನಿನಗೆ ಪ್ರಾಯ ಬರಲಿಲ್ಲ. ಹಾ, ಸಣ್ಣ ಹುಡುಗ. ಸರಿ ಸರಿ. ಹಾ, ನಾನು ನನ್ನ ಸಖೀವ್ರಾತವನ್ನೆಲ್ಲ ಸೇರಿಕೊಂಡು ಹ್ಮ್. ದಂಡಿಗೆ ನೇರಿಕೊಂಡು ಹೋಗುವಂತಹ ಕಾಲಕ್ಕೆ ಹ್ಮ್ ಮಾರ್ಗ ಮಧ್ಯದಲ್ಲಿ ನಮ್ಮನ್ನು ತಡೆದು ಕಟ್ಟಿದ್ದು ದಾರಿಯನ್ನು ನಿಲ್ಲಿಸಿ ಮಾತನಾಡುತ್ತಾ ಇದ್ದೆ. ಹೌದು. ಒಂದು ಒಳ್ಳೆಯ ಮಾತನಾಡುತ್ತಿದ್ರೆ ಮಾತಾಡಬಹುದಿತ್ತು. ಇದು ಒಳ್ಳೇದಿಲ್ವಾ? ಎಂತದ್ದು ಒಳ್ಳೆಯದು? ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಮುಂದಾಗುತ್ತಾ ಇದ್ದೀಯಾ? ಹಾಗಾಯ್ತಾ? ಹೌದು ಹೌದು. ಆಹಾ. ಏನು ತಲೆಗೆ ಪಿತ್ತ ಅಡರಿದ? ಪಿತ್ತ ಏರಿದ ಹಾಗೆ ಮಾತನಾಡುತ್ತಾ ಇದ್ದೀಯ ನೀನು. ಓ. ಒಂದು ವೇಳೆ ಇದೇ ರೀತಿಯಾಗಿ ಮಾತಾಡಿದ್ರೆ ಏನಾದೀತು? ನಿನ್ನ ಹಲ್ಲು ಹಲ್ಲು ಉರಿದ್ರೆ ಮತ್ತೆ ಮಾತಾಡುದು ಹೇಗೆ? ಮಾತಾಡಬಾರ್ದಂತಲೇ ಹಲ್ಲು ಉದುರಿಸು. ಹೌದು ಅಂತಾದ್ರೆ ಮೊದಲು ಕೇಳಿದ ಪ್ರಶ್ನೆಗೆ ಉತ್ತರ ಬೇಕೋ ಬೇಡ? ಏನು ಉತ್ತರ ಕೊಡುವುದಕ್ಕೆ ಬಿಡದೆ ಹಲ್ಲು ಮುರಿದ್ರೆ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಯುತ್ತದೆ. ಹಾಗೆ ಹೇಳಿದ್ದು. ಹೌದಾ? ನೀ ಮೊದಲೆಲ್ಲ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಹಾ. ನಿನಗೆ ಮತ್ತೂ ಕೋಪ ಇದ್ರೆ ಹಲ್ಲು ಮುರಿ. ಹಾ. ಈಗ ನಾ ಬಂದದ್ದು ಯಾಕೆ ನಡೆದದ್ದು ಯಾಕೆ ಅಂತ ಹೌದು. ಏನು ಕೋಮಲವೇ ನೀನು? ಬಿಸಿಲು ಗಾಳಿಯ ಕಾಣದವನೇ ಬಿಸಿಲು ಗಾಳಿಯ ಕಾಣದ ಬಲಿಯಲಿ ಬಿಸಿಲು ಗಾಳಿಯ ಗಾಣದ ಬಲಿನಿ ದಾರಿಯೋ ಹತ್ತಿರ ಬರಬೇಡ. ಬಸವಳಿ ಕಣ್ ದಾರಿಯೊಳ ಬಸವಳಿ ಕಣ್ಣು ಬಿಸಿಲು ಗಾಳಿಯ ಕಾಣದವರಲ್ಲಿ ದಾರಿಯೊಳ ಬಸವಳಿ ಕಣ್ಣು ಕುಜದಿಂದ ತೋಳಿನ ಕವಚ ಬಿಡದ ಕುಶಲದಿಂದೆಲ್ಲ ತೋಳಿನ ಕವಚ ಬಿಡದ ಬಿಸಜಾಕಿ ಬಂದೆ ಕೇಳುವ ಕುಶಲದಿಂದೆಲ್ಲ ತೋಳಿನ ಕವಚ ಬಿಡದ ಬಿಸಜಾಕಿ ಬಂದೆ ಕೇಳುವ ಬಿಸಿಲು ಗಾಳಿಯ ಕಾಣದವನೇ
ಮೃದುವಾಗಿ ನಾನು ಬೆಳೆಸಿರಬಹುದು ಎನ್ನುವ ಹಾಗೆ. ಅದ್ಯಾಕೆ? ಪ್ರಾಯಶಃ ಮನೆಯಿಂದ ನನಗೆ ಹೊರಗೆ ಹೋಗುವುದಕ್ಕೆ ಅವಕಾಶ ಕೊಡುತ್ತಿಲ್ವೋ? ಓಹೋ, ಅಲ್ಲ, ಹೊರಗೆ ಹೋದ್ರೆ ಇವಳು ಸೋತು ಹೋದಾಳು ಎನ್ನುವಂತ ಭಾವವು. ಕಮಲ ನಾಳದಲ್ಲಿ ಬಡಿದಾಗ ಕೆಲವರ ಮೈಯಲ್ಲಿ ಗಾಯವಾಗ್ತದಂತೆ. ಉಂಟು. ಬೆತ್ತದಲ್ಲಿ ಬಡಿದ್ರೆ ಆದೀತು, ಹೌದು. ಕಮಲ ನಾಳದಲ್ಲಿ ಬಡಿದ್ರೆ ಆಗ್ತದಂದ್ರೆ ಅದರ ಅರ್ಥ ಏನು ಗೊತ್ತೋ? ಏನು? ಅಷ್ಟು ಮೃದುವಾಗಿ ಅವಳು ಬೆಳೆಯಿದ್ದಾಳೆ ಅಂತ. ಹಾಗೆ. ನಿನ್ನನ್ನು ನೋಡಿದ್ರೆ ಇಲ್ಲಪ್ಪ ನೀನು ಕಾಣಲೇ ಇಲ್ಲ. ಏನು? ಅದನ್ನು, ಯಾವುದು? ಬಿಸಿಲನ್ನು. ಹಾಗೆ ಈಗ ಬಿಸಿಲು ಕಾಣದ ಹಾಗನಾಯ್ತೇನಾ? ನಿನ್ನ ಮೈಗೆ ತಾಗಲಿಲ್ವೋ ಏನು? ಗಾಳಿ, ನೀನದನ್ನು ಸರಿಯಾಗಿ ನೋಡಿರ್ಲಿಕ್ಕಿಲ್ಲ. ಅದ್ಯಾಕೆ ಹಾಗೆ ಹೇಳ್ತಿ? ಹೊರ ಪ್ರಪಂಚಕ್ಕೆ ಬಂದು ಬಿಸಿಲು ಗಾಳಿಗಳ ಚೆನ್ನಾದ ಅನುಭವವನ್ನು ಹೊಂದಿದವರಂತಾದ್ರೆ ಈ ರೀತಿಯಾಗಿರುವುದಿಲ್ಲ. ಅಂದ್ರೆ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಂಡಂತ ವ್ಯಕ್ತಿಗಳಲ್ಲಿ ಈ ತೆರನಾದಂತ ಜೀವನವೂ ಇರುವುದಿಲ್ಲ, ಮಾತುಗಳು ಇರುವುದಿಲ್ಲ. ಓಹೋ, ನಿನ್ನ ಕೋಮಲತ್ವವನ್ನು ಕಂಡಾಗ ಬಿಸಿಲು ಗಾಳಿಗಳ ಕಾಣದ ಅಬಲೆ ನೀನು, ಹಾಗಿದ್ದಿ ನೀನು. ಹೌದಾ? ಆದ್ರೆ ಇಂದು ನೋಡುವಾಗ ಹಾಗೆಲ್ಲ. ಈಗೇನಾಯ್ತು? ನಿನ್ನ ದಂಡಿಗೆ ಹೋದೆಲ್ಲೋ ಉಂಟು ಮೇಲಾಚೆ. ಹೌದು, ನೀನೇನು ತಡೆದು ನಿಲ್ಲಿಸಿದ್ದು? ಆ ತಡೆದ ಚಂದನ ಕೆಳಗೆ ನೆಗೆದೆ ನೋಡು ನೀನು. ಇಳಿಯಬೇಕಾದದ್ದು ಅನಿವಾರ್ಯವಾಯ್ತು. ಚಿಗರೆ ಮರಿಯ ಹಾಗೆ ಹೌದು, ಕೆಳಗೆ ಹಾರಿದೆ. ಅಪ್ಪ, ಇನ್ನು ನಡೆ. ಏನಾಯ್ತು? ಹಾಗೆ ನನಗೆ ಕಂಡದ್ದು. ಎಲ್ಲಾದ್ರೂ ಬಿಸಿಲು ಬಂದು ತಾಗಿಬಿಟ್ರೆ ಸೋತು ಹೋಗ್ತಾಳ ಹೇಗೆ ಅಂತ ತಡೆಯುವ ಉದ್ದೇಶ ಹಾಗೆ. ಅಂಬಾರಿಗೆ ಹಾಕಿದಂತ ಯಾವ ವಸ್ತ್ರಗಳು ಸಾಕಾಗುವುದಿಲ್ಲ, ಅದನ್ನು ಒಳಗೆ ದಾಳಿ ಮಾಡ್ತೇವೆ ಬಿಸಿಲು. ನಿನಗೊಂದು ಭದ್ರವಾದ ಕವಚ ಬೇಕು. ಎಲ್ಲಿಂದ? ನಿನ್ನಲ್ಲುಂಟಾ? ಉಂಟು ಉಂಟು. ಬಿಸಿಲು ಬೀಳದ ಹಾಗಿರುವಂತಹ ಕವಚ? ಹೌದು. ಯಾವುದಪ್ಪ ಅದು? ಓ, ಇಲ್ಲಿ ತಿರುಗಿ ನಿಲ್ಲಿ. ಇದು ನೋಡೋಣ ಯಾವುದು ಇವನ ಕವಚ. ನನ್ನ ತೋಳಿನ ತೋಳಿನ ಕವಚದಲ್ಲಿ ನಿನ್ನನ್ನು ಭದ್ರವಾಗಿ ಇರಿಸೋಣ ಅಂತ ನಾನು ಹಾಗೆ ಬಂದದ್ದು. ಮನಗೆ ಬಂದ ಚಕ್ಕಂತ ಮಾಡಿದಂತೆ ಮನಗೆ ಬಂದ ಮಾಡಿದಂತೆ ನಿನಗೆ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಮುಂದಾಗುವುದ? ಮತ್ತೆ ನಿನಗೆ ಬೇಕಾದ ಹಾಗೆ ನೀನು ನಿಲ್ಲಿಸಿ ಮಾತನಾಡಿದಾಗ ನಿನಗೆ ಪ್ರತಿಯಾಗಿ ಮಾತನಾಡಿದ್ದು ಹೌದು. ಹಾಗೆ ಅಂದುಕೊಂಡು ಎಲ್ಲಾ ಹೆಣ್ಣು ಮಕ್ಕಳ ಹಾಗೆ ಮಾತನಾಡಿದ ಹಾಗೆ ಮಾತನಾಡೋದಕ್ಕೆ ಮುಂದಾಗುವುದೇನು? ನೀನು ಹಾಗೆಲ್ಲ ಮಾತನಾಡಿದ್ದು ಎಂತದ್ದು? ಎಲ್ಲರಂತೆ ನೀವು ಮಾತನಾಡಿದ್ದು ತಾನೆ? ಎಲ್ಲರ ಹಾಗೆ ನಾ ಮಾತಾಡ್ಲಿಲ್ಲ. ನಿನಗೆ ಬೈದದ್ದು ಮೊದಲಾಗಿ ಪ್ರಾರಂಭಿಸಿದೆ, ನಿನಗೆ ಬೈಯುವುದರ ಮೂಲಕ. ಅದು ಬೈಗುಳ ಗೊತ್ತೇ ಆಗಲಿಲ್ಲ. ಇದಕ್ಕೆ ಬೈಯುವುದು ಯಾವುದು, ಹೊಗಳುವುದು ಯಾವುದು, ಸಂತೋಷದಿಂದ ಆಡುವ ಮಾತು ಯಾವುದು ಅಂತಲೇ ಗೊತ್ತಾಗುವುದು. ಕೆಲಸಗಳು ಗೊತ್ತೇ ಆಗುದಿಲ್ಲ. ಹೌದಾ? ನೀನು ನನ್ನ ಬಗ್ಗೆ ಹೇಗೆ ತಿಳ್ಕೊಂಡಿದ್ದೀಯೋ, ನಿನ್ನ ಹಣೆ ಬರವನ್ನು ನಾ ಚೆನ್ನಾಗಿ ತಿಳಿದಿದ್ದೇನೆ. ಓ, ಹಾಗೆ ಆರಂಭಿಸಿದ್ದು ಹಾಗೆ. ಹೌದು ಹೌದು, ಎಲ್ಲ ಗೊತ್ತುಂಟು. ಏನು ಗೊತ್ತಿದೆ? ಕಳ್ಳ ಎಂತದಿಲ್ಲ. ಕಳ್ಳ ಅಲ್ಲ, ನೀ ಕಳ್ಳನೇ. ಹೇಗೆ? ಬೆಣ್ಣೆ ಕಳ್ಳ, ನಾರಿಯರ ಸೀರೆ ಕಳ್ಳ. ಏನು ಸುಮ್ಮನೆ ಸುಮ್ಮನೆ ಹೇಳ್ತೇನೆ ಅಂತ ನಾವು ನೋಡಿ ಭಾವಿಸಿಕೊಂಡಿಯಾ? ಎಲ್ಲ ಆಧಾರ ಉಂಟು ನಿನ್ನಲ್ಲಿ? ಖಂಡಿತವಾಗಿ ಉಂಟು. ಹೌದಾ? ನೀವೊಬ್ಬನೇ ಹೋಗುವುದಲ್ಲ, ನಿನ್ನೊಂದಿಗೆ ಇವತ್ತು ಯಾರೂ ಇಲ್ಲ, ಒಬ್ಬನೇ ಇರುವುದು. ನಾನೇ ಬೇಡ ಅಂತ ಹೇಳಿದ್ದೆ, ಈ ವಿಷಯಕ್ಕೆ ಒಬ್ಬನೇ ಸಾಕು. ಕದಿಯುವ ವಿಷಯಕ್ಕೆ ನೀ ಎಲ್ಲ ಒಬ್ಬನೇ ಹೋಗುದಲ್ಲ, ಎಲ್ಲ ಸೇರಿಸಿಕೊಂಡು ಹೋಗುವುದು. ನಿನ್ನ ಸಂಗಡಿಗರನ್ನೆಲ್ಲ ಸೇರಿಸಿಕೊಂಡು ಗೋಪಿಕೆಯರು ತಾವು ಮಾಡಿದಂತಹ ಮೊಸರು, ಮಜ್ಜಿಗೆಯೋ ಬೆಣ್ಣೆಯೋ ತುಪ್ಪವನ್ನು ಸಿಕ್ಕದ ಮೇಲೆ ನೇತಾಡಿಸಿರ್ತಾರೆ. ಯಾರಿಗೂ ಸಿಗಬಾರದೆನ್ನುವ ಕಾರಣಕ್ಕೆ ಆ ಕಾಲಕ್ಕೆ ನೀವು ಹೋಗುತ್ತಿ. ನಿನ್ನ ಸಂಗಡಿಗರನ್ನೆಲ್ಲ ಸೇರಿಸಿಕೊಂಡು ಹೋಗುವುದು. ನಿನ್ನ ಸಂಗಡಿಗರನ್ನೆಲ್ಲರನ್ನು ಬಗ್ಗಿಸಿ ನಿಲ್ಲಿಸು ಅಲ್ವಾ? ಅವರ ಬೆನ್ನೆ ಎರಣೀನ ಮೇಲೆ. ಹೌದು, ಆದ್ರೂ ಎಟಕುವುದಿಲ್ಲ. ನಿನ್ನ ಕೈಯಲ್ಲಿ ಒಂದು ಉಂಟಲ್ಲ, ಎಲ್ಲಿಂಟದು? ರಂಧ್ರದ್ದು ಕೊಳವಿರುವುದು. ಅದು ಬೇಡ, ಅದು ಬೇಡ ಅಂತ ಬಿಟ್ಟದ್ದು. ಇಲ್ಲಿಗೆ ಬೇಡ, ಅದರಿಂದ ಹೊಡೆಯುವುದು.
ಆಗ ಅದರಲ್ಲಿರುವಂತಹ ವಸ್ತುಗಳೆಲ್ಲ ಹೊರ ಬರ್ತದೆ, ಅದನ್ನು ನೀವು ಮುಕ್ಕುವುದು. ಅದೇ ಕೊಳದಲ್ಲಿ ಬರ್ತದೆ. ಹೌದು, ಅದನ್ನು ತಿನ್ನುವುದು. ಹಾ. ತಿಂದರೆ ತಿನ್ನಲಿ, ಹೊಟ್ಟೆ ಹಾ. ಸುಮ್ಮನೆ ಯಾರು ತಿನ್ನದ ಹಾಗೆ ನೆಲಕ್ಕೆ ಬಿಸಾಡುವುದುಂಟು. ಮತ್ತೆ ಅವರು ಸಿಕ್ಕದಲ್ಲಿ ಇಡುವುದು ಯಾಕೆ? ಅವರು ಸಿಗಬಾರದು ಎನ್ನುವುದಕ್ಕೆ, ಅವರು ಎಷ್ಟು ಕಷ್ಟಪಡ್ತಾರೆ ಅದನ್ನು ಮಾಡುವುದಕ್ಕೆ ನಿನಗೆ ಗೊತ್ತುಂಟಾ? ಅದು ಸಿಕ್ಕದಲ್ಲಿ ನಿಮಗೆ ಧರ್ಮಕ್ಕೆ ಸಿಗಬೇಕು ಅಂತ ಹೋಗಿ ಕದಿಯುವುದೇ ವಿಷಯ ಹೌದದು. ಅಷ್ಟೇ ಅಲ್ಲ, ಮತ್ತೆ ಇನ್ನು ಹೆಣ್ಣು ಮಕ್ಕಳು ಸ್ನಾನ ಮಾಡುವಂತಹ ಕಾಲಕ್ಕೆ ನದಿಯ ದಡದಲ್ಲಿ ತಮ್ಮ ಬಟ್ಟೆಗಳನ್ನು ಇರಿಸಿಕೊಂಡು ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಹೌದು. ಆಗ ನೀವು ಹೋಗಿ ಅವರ ಬಟ್ಟೆಗಳನ್ನೆಲ್ಲ ಹಿಡಿದುಕೊಂಡು ಮರದ ಮೇಲೆ ಕುಳಿತುಕೊಳ್ಳು. ಅಲ್ಲಿಯೂ ನೀನದು ಪೀಪಿ. ಮತ್ತೆ ಎಲ್ಲ ಬಟ್ಟೆ ಬಿಚ್ಚಿ ಸ್ನಾನಕ್ಕೆ ಇಳಿಯಾಕೆ ಹೆಣ್ಮಕ್ಕಳಿಗೆ ಬುದ್ಧಿ ಬೇಡ. ಅದೆಂತದಕ್ಕೆ? ನದಿಗೆ ಹಾಗೆಲ್ಲ ಇಳಿಬಾರ್ದು ಅಂತಿಲ್ವ? ಅಲ್ಲ, ಅವು ಹೆಣ್ಣು ಮಕ್ಕಳಲ್ಲಿ ಇದ್ದಾರೆ ಎನ್ನುವುದು ತಿಳಿದ ಮೇಲೆ ನೀವು ಹೋಗಬಾರದು. ಗೊತ್ತಿದ್ದೆವು. ನಿನಗೆ ನೋಡ್ಬೇಕು ಚಪಲ ನಿಮಗೆ. ಮತ್ತೆ ಅವರಲ್ಲಿ ಕೇಳುದು, ನಿಮಗೆ ಬಟ್ಟೆ ಬೇಕಾದ್ರೆ ಎಲ್ಲರೂ ಕೈ ಎತ್ತಿ ಅಂತ. ಯಾವ ಬಟ್ಟೆ ನಮ್ಮದು ಅಂತ ಹೇಳಿ. ಹೌದು, ಹಾಗೆ ಕೈ ಎತ್ತಿದಾಗ ಗೊತ್ತುಂಟು ನಿನ್ನ ಹಣೆ ಬರ. ಅಲ್ವಾ? ಕೇವಲ ನೀರಲ್ಲೇ ಅಲ್ಲ, ನೀರಿಂದ ಮೇಲೆ ಬನ್ನಿ, ಎರಡೂ ಕೈ ಎತ್ತಿ ಬೇಡಿಕೊಳ್ಳಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಅವರು ಎರಡೂ ಕೈ ಎತ್ತಿ ಬೇಡಿದ್ದಾರೆ, ಕೊಟ್ಟಿದ್ದಾರೆ. ಹೌದಾ? ಕೊಟ್ಟಿದ್ದೇನೆ. ಅದರಿಂದಲೇ ನಿನ್ನ ಅಯೋಗ್ಯತೆಯ ಹಣೆ ಬರ ಏನು ಅಂತ ಗೊತ್ತಾಗುತ್ತದೆ. ಸೀರೆ ಕಳ್ಳ, ಹೆಣ್ಣು ಹುಚ್ಚ ಇರುದು ಎಂತದ್ದು? ಓ ದೇವರೇ, ಬೈಗಳನ್ನು ಬಿರುದು ಅಂತ ಸ್ವೀಕರಿಸ್ತಾರೆ. ಹೌದು. ನೋಡು, ಉಳಿದ ಹೆಣ್ಣು ಮಕ್ಕಳು ಹೇಗೆ ಯಾವ ರೀತಿಯಾಗಿ ನಿನ್ನ ಮೋಹದ ಬಲೆಗೆ ಸಿಲುಕಿದ್ದಾರೆ, ಅಂತೆಯೇ ನಾ ಸಿಗುತ್ತೇನೆ ಎನ್ನುವ ಹಾಗೆ ನೀ ಭಾವಿಸ ಕೂಡ ಮಿಕ್ಕ ಹೆಣ್ಣುಗಳಂದದಿ ನಾನಲ್ಲ. ಮತ್ತೆ ಅವರ ಹಾಗೆ ನೀ ಆಲೋಚಿಸಬೇಡ. ನಾ ಬೇರೆ. ಹೌದು, ನಿಜವಾಗಿ ನೀ ಬೇರೆ. ಎಂತದ್ದು? ನೀ ಬೇರೆಯೇ ಇದ್ದೀನಿ. ಅವರಿಗೆ ಸೇರ್ಪಡೆ ಆಗ್ಬೇಕು. ಅಲ್ಲ, ಭಿನ್ನ ನಾನು. ಎಂತದ್ದು? ಇದೆಂತದ್ದು? ಅದೆಂತದ್ದು ಗೊತ್ತಿಲ್ವ ನಿನಗೆ? ಕಪ್ಪು ಹಾರ. ಕಪ್ಪು ಹಾರ ಅಲ್ವ ಇದು? ಕರಿಮಣಿ ಅಂದ್ರೆ ಮಂಗಳಸೂತ್ರ. ಮಂಗಳಸೂತ್ರ. ಸರಿ ಸರಿ. ಇದು ಯಾಕೆ ಕಟ್ಟಿಕೊಳ್ಳುವುದು? ಕಟ್ಟಿಕೊಂಡವರಿಗೆ ಗೊತ್ತಬೇಕು. ನಿನಗೆ ಗೊತ್ತಿಲ್ವಾ? ಇದು ಮದುವೆಯಾದ ಹೆಣ್ಣು ಮಕ್ಕಳಿಗೆ ಕಟ್ಟುವುದು. ಇರಬೇಕು. ಅಲ್ವಾ? ಇದನ್ನ ಎಲ್ಲಿಯಾದ್ರೂ ನೋಡಿದ್ದೀಯಾ? ನಮ್ಮಮ್ಮನ ಕೊರಳಲ್ಲುಂಟು. ಅಲ್ವಾ? ಅಮ್ಮನ ಕೊರಳಲ್ಲಿ ನೀನು ನೋಡಿದ್ದಿ, ಈಗ ನನ್ನ ಕೊರಳಲ್ಲುಂಟು ಅಲ್ವಾ? ಹಾಗಾದ್ರೆ ನಾನು ನಿನ್ನ ಅಮ್ಮನಿಗೆ ಸಮಾನ. ಅದೊಂದು ಕೇಳುವುದಿಲ್ಲ ನನಗೆ. ಅದೇನು ಅದು ಕೇಳುವುದಿಲ್ಲ ಅಂತ ಎಲ್ಲಿ ಉಂಟು ಕೇಳುವಾಗ ಕೇಳಿದೆ. ಅದು ಯಾವುದಕ್ಕೆ ಸಮಾನ ಅಂತ ಅದು ಕೇಳುವುದಿಲ್ಲ, ಅದು ಕಂಡದ್ದು. ಹೌದಾ? ನಾನು ನಿನ್ನ ಅಮ್ಮನ ಸಮಾನ. ಕೇಳಿತಾ? ಪ್ರತಿಕ್ರಿಯೆ ಇಲ್ಲ, ಹೇಳು. ಪ್ರತಿಕ್ರಿಯಿಸು. ಆಯ್ತು. ಬೇಕಾದದ್ದಕ್ಕೆ ನೀನು ಪ್ರತಿಕ್ರಿಯಿಸುವುದಿಲ್ಲ, ಬೇಡದಕ್ಕೆಲ್ಲ ಪ್ರತಿಕ್ರಿಯಿಸುವುದಕ್ಕಾಗುತ್ತದಲ್ಲ. ನನಗೆ ಬೇಕಾದಕ್ಕೆ ಪ್ರತಿಕ್ರಿಯೆ. ಹೌದಾ? ಅದರಲ್ಲಿ ಅವನಿಗೆ ಅರ್ಥ ಆಗುವುದಿಲ್ಲ. ನಾನು ನಿನಗೆ ಸಂಬಂಧಿ. ಹೌದು, ಹೇಗೆ ಗೊತ್ತಿಲ್ವ ನಿನಗೆ? ನಾನು ಯಾರು? ರಾಧೆಯ ತಂಗಿ ಅಲ್ವಾ? ಓ ಹೌದೌದು, ರಾಧೆಯ ಕಿರಿಯ ತಂಗಿ. ಹೌದು. ನಿನ್ನ ಹೆಂಡತಿಯ ತಂಗಿ ನಿನಗೇನಾಗಬೇಕು? ಹೆಂಡತಿಯ ತಂಗಿ ಏನಾಗ್ತಾಳೆ? ಏನಾಗ್ತಾಳೆ? ಸಣ್ಣ ಹೆಂಡತಿ. ನೋಡಿ, ಹೆಂಡತಿ ತಂಗಿ ಸಣ್ಣ ಹೆಂಡತಿಯ ಅದು ಸಂಬಂಧ ನೀನು ಹೇಳು. ಹೆಂಡತಿಗೊಂದು 4-5 ತಂಗಿಗಳು ಇರ್ತಾರೆ. ಆಗ ಅವ್ರೇನಾಗ್ತಾರೆ? ಹೆಂಡತಿಯ ತಂಗಿ ಅಂದ್ರೆ ಆಗುದು. ಹೆಂಡತಿಯ ತಂಗಿ ಅಂದ್ರೆ ಹಾಗೆ ಸಂಬಂಧದಲ್ಲಿ ನಿನಗೇನಾಗುತ್ತಾರೆ? ಏನು ಸಂಬಂಧ ಆಗ್ತದೆ? ಏನಾಗುತ್ತದೆ ಹೇಳು. ನೀನು ಹೇಳಪ್ಪ, ಏನು ಸಂಬಂಧ ಆಗ್ತದೆ? ಇವನಿಗೆ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಈಗ ಹಾಗೆ ಹೇಳಿದ್ರು ಅರ್ಥ ಆಗುದಿಲ್ಲ, ಹೀಗೆ ಹೇಳಿದ್ರು ಅರ್ಥ ಆಗುದಿಲ್ಲ. ನಿನ್ನದು ಯಾವುದು ಅಂತ ಗೊತ್ತು ಬೇಕೆ? ನೋಡು, ಮೊದಲೇ ಹೇಳಿದ್ದೇನೆ ನಿನ್ನ ಹಲ್ಲು ಉದುರಿಸುತ್ತೇನೆ. ಇನ್ನು ಹೀಗೆ ಹೇಳುವುದಕ್ಕೆ ಮುಂದಾದ್ರೆ ಹಲ್ಲು ಹೇಗೋ ಉದುರಿಸಿ ಆಗಿದೆ. ನಿನ್ನ ಬಾಯಿ ಹೊಲಿಲಿಕ್ಕುಂಟು. ನಿನ್ನ ಕಣ್ಣು ನೋಡು, ಏನು ಚಂದ ಅದು. ರೂಪು ಯೌವನ ಕಿಟೋ ಹರಿದನೋ
ಸಿಕ್ಕಿಗೆ ನನ್ನ ಬರಿದ ತಣಿಸಬೇಡ ಸೆರೆಗೆ ಸಿಕ್ಕಿಗೆ ನಿನ್ನ ಬರಿದ ತಣಿಸಬೇಡ ಹರುಷದಿ ಹಿಡಿದುಕೊಳ್ಳಿ ಸೆರೆಗೆ ಸಿಕ್ಕಿಗೆ ನಿನ್ನ ಬರಿದ ತಣಿಸಬೇಡ ಹರುಷದಿ ಹಿಡಿದುಕೊಳ್ಳೆ ಹರಿಣಲೋಚನೆ ಹೀಗೆ ಬೇಕದು. ನಡೆಯಲಿಲ್ಲ. ಮಾತುಗಳು ಹೀಗೆ ಬೇಕು, ಪ್ರತಿಕ್ರಿಯೆಯೂ ಹೀಗೆ ಬೇಕು, ಪ್ರತಿಧ್ವನಿಯೂ ಹೀಗೆ ಬೇಕಾಗ್ತದೆ. ಅಪ್ಪ, ನಿನ್ನ ಕೆಂದಾವರ ಚಂದ್ರ ಬಿಂಬದ ಹಾಗಿರುವ ಮುಖವನ್ನು ಕಾಣುವಾಗ ಮುಖಕ್ಕಿಂತ ಹೆಚ್ಚು ಕಾಂತಿಕ್ತವಾದ ನಿನ್ನ ಕಣ್ಣುಗಳು ಒಂದು ಕಡೆ ನಿಲ್ಲುವುದಿಲ್ಲವಪ್ಪ. ಅದು ಆ ಕಡೆಗೆ ಈ ಕಡೆಗೆ ಈ ಕಡೆಗೆ ಆ ಕಡೆಗೆ ಚಲಿಸುವಂತ ವೇಗ, ಒಂದು ಚುರುಕುತನ ಕಂಡ್ರೆ ಚುರುಕಿಗೆ ಅತ್ಯಂತ ಹೆಸರಾದು ಹರಿಣ. ಹರಿಣದ ಕಣ್ಣೋಟದ ಹಾಗೆ, ಕಣ್ಣಿನ ಓಟದ ಹಾಗಂತ ನಿನ್ನ ಕಣ್ಣೋಟ. ಹರಿಣಲೋಚನೆ, ನಿನ್ನ ರೂಪ, ನಿನ್ನ ಯೌವನ, ಇದಕ್ಕೆ ಇಷ್ಟು ಗರ್ವ ಬೇಕು? ಕಡಿಮೆಯಾಯಿತು ಅಲ್ಲವಾದ್ರೂ ಇಷ್ಟೆಲ್ಲ ಇರುವಳಿ ಇಷ್ಟೆಯೋ, ಇಷ್ಟು ಸಪ್ಪೆಯೋ ಈ ಹೆಣ್ಮಗಳು ಅಂತ ಮಾತು ಬರ್ತದೆ. ಅದು ಏನು ಮಾಡೋಣ ಹೇಳು? ಏನಾಯ್ತು? ನೀ ಹೇಳಿದ ಮಂಗಳಸೂತ್ರ, ನೀನು ಹೇಳಿದ ಯಾವ ವಿಷಯಗಳು ನನ್ನ ಬಗೆಗೆ ಪ್ರಿಯವಾಗುತ್ತಿಲ್ಲ. ಅದೇನೋ ಹಾಗೆ. ಅವ ನನ್ನನ್ನು ಸೋಲಿಸಿದನೇ. ಯಾರವ? ಮನ್ಮಥ. ಅದು ಹಾಗೆ ಹೇಳುದಿಲ್ಲ. ಅವ ನನ್ನನ್ನು ಅವನ ಬಾಣದ ಮೂಲಕವಾಗಿ ಕಟ್ಟಿ ಹಾಕಿದ, ಸೆರೆಯಲ್ಲಿ ಇಳಿಸಿದ. ಹೌದಾ? ಅವನ ಬಂಧನದಿಂದ ಹೊರ ಬರುವುದಕ್ಕಾಗದೆ ಚಡಪಡಿಸುತ್ತಿದ್ದೇನೆ, ವಿಲ ವಿಲ ಆಗಿದ್ದೇನೆ. ಈಗ ನಿನ್ನ ಮುಂದೆ ಒಬ್ಬ ಆತ ಗಂಡು ಹುಡುಗ ಇನ್ನೊಬ್ಬನ ಬಂಧನಕ್ಕೊಳಗಾದಾಗ ಹೆಣ್ಮಗಳಾಗಿ ಇಷ್ಟು ದಿಟ್ಟತನ ಉಳ್ಳ ನೀನು ಸುಮ್ಮನೆ ಕುಳಿತುಕೊಳ್ಳುವುದು ಸರಿಯಾಗ್ತದೋ? ಆ ಬಂಧನ ಬಿಡುಗಡೆ ಮಾಡಬೇಡುವೋ? ಬಂಧನ ಬಿಡುಗಡೆ ನಾ ಹೇಗೆ ಮಾಡುವುದು? ಮದನವಸ್ತದ ಬಂಧನ ಗಂಡಿಗಾದ್ರೆ ಬಿಡಿಸಬೇಕಾದಂತಹ ಹೊಣೆ ಉಳ್ಳವಳು ಬಿಡಿಸುವುದಕ್ಕೆ ಸಾಧ್ಯತೆ ಇರುವುದು ಒಬ್ಬಳಿಗೆ. ಯಾರಿಗೆ? ಹೆಣ್ಮಗಳಿಗೆ. ನೀನ್ ಮದುವೆ ಆಗ್ಲಿಲ್ವಾ? ನಿನ್ನ ಹೆಂಡತಿ ಇಲ್ವಾ? ಇಲ್ಲ. ಹೋಗಿ ಅವನ ಹತ್ರ ಹೇಳು. ಅದಾಗುದಿಲ್ಲ. ಅದೇನಾಗುದಿಲ್ಲ? ಅದು ನಿನ್ನನ್ನು ನೋಡಿ ನಿನಗೆ ಕಂಡ ಹೆಣ್ಣು ಮಕ್ಕಳನ್ನೆಲ್ಲ ಕಾಣುವಾಗ ನಿನಗೆ ಅಮ್ಮನ ಮತ್ತೆ ಬಾಣ ಬಿಡುವುದಾ? ಏನು ಮಾಡುದು? ನಿನ್ನನ್ನು ಕಂಡಾಗಲೇ ಬಾಣ ಬಿಟ್ಟ. ಸುಮ್ಮನಿರ. ಹಾಗೆ ಇನ್ನೊಬ್ಬಳಲ್ಲಿ ಹೇಳಿದಾಗ್ತದ? ನೀನು ಎಲ್ಲಾ ಹೆಣ್ಣು ಮಕ್ಕಳಲ್ಲಿ ಹೋಗಿ ಹೇಳುವುದು ಇದೇ ಮಾತು. ನನಗೆ ಗೊತ್ತುಂಟು, ಎಲ್ಲ ಕೇಳಿದ್ದೇನೆ ನಿನ್ನ ಬಗ್ಗೆ. ಇಲ್ಲ, ಇದನ್ನ ಹೇಳುವುದಿಲ್ಲ. ಮತ್ತೆ ಅವರೇ ವಿಷಯ ಸಂಗ್ರಹ ಮಾಡ್ತೇನೆ. ವಿಷಯ ಸಂಗ್ರಹ ಬೇರೆ ಆಗಿರ್ಬೋದು, ಅದ್ರ ವಿಷಯ ಇದೆ. ಇದೇ ವಿಷಯ, ಆದ್ರೆ ಒಂದೇ ಕ್ರಮ ಅಲ್ಲ. ಕ್ರಮದಲ್ಲಿ ಹೀಗೆ, ಅವಳಲ್ಲಿ ಹಾಗೆ, ಮತ್ತೊಬ್ಬಳಲ್ಲಿ ಬೇರೆ ಬಗೆ. ಆದ್ರಿಂದ ಆಡಿದ್ದು. ಬೇಡುವುದು ಕಾಮವನ್ನೇ ಪ್ರೇಮವನ್ನೇ ತಾನೆ. ನೀನು ಹೇಳಿದ್ದೇನೆ ಹೇಳು. ಅದನ್ನು ಕೊಡಬಲ್ಲ ಸಾಮರ್ಥ್ಯವುಳ್ಳವಳು ನೀನು. ನಿನಗೆ ಕಾಮ ಪ್ರೇಮದ ಕುರಿತಾಗಿ ಚೆನ್ನಾಗಿ ಅರಿವಿದೆ. ಆದ್ದರಿಂದ ನನ್ನನ್ನು ಸೆರೆಯ ಬಿಡಿಸಿಯೇ ಚಂದ್ರಾವಳಿ ಹೋರಿ ಕೊಂಬಿನ ಮಾತು ತರವಲ್ಲ ನಡೆ, ಹೋರಿ ಕೊಂಬಿನ ಮಾತು ತರವಲ್ಲ ನಡೆ ನಡೆ, ಸಾರಿದೆ ನಿನಗೆ ದಾರಿಗನ ಮಗನೇ ಕೂತರಿಯುವ ಸೈರಿದೆ ಕೊಂಡಿಗೆ ಮೊದಲೇ ಹೇಳಿದೆ, ಪರಸ್ತ್ರೀ ನಾನು. ಇನ್ನೊಬ್ಬನ ಹೆಂಡತಿ ನನಗೆ ಮದುವೆ ಆಗಿದೆ ಎನ್ನುವ ಹಾಗೆ. ಆಗಲಿ, ನಿನಗೆ ಮದುವೆ ಆದದ್ದು ಆಗುತ್ತದೆ, ಮದುವೆ ಆಗದ್ದು ಆಗುತ್ತದೆ, ಹಣ್ಣು ಹಣ್ಣು ಮುದುಕಿ ಆಗುತ್ತದೆ. ಹಾಗೆ ಏನು ಭೇದ ಇಲ್ಲ. ಎಲ್ಲರೂ ಒಂದೇ, ಯಾರು ಬೇಕಾದ್ರೆ ಎಲ್ಲರೂ ಒಂದೇ ಭಾವ ನಿಲ್ಲಿಸಿಕೊಳ್ಳ. ಹೌದಾ? ಹಾಗಂತ ಬಯಸಿದ್ದರ ಮೇಲೆ ನಮಗೆ ಹಾಗಾಗುವುದಿಲ್ಲ. ಮತ್ತೆ ನಾ ಪರಸ್ತ್ರೀ ನನಗೆ ಮದುವೆ ಆಗಿದೆ, ಹಾಗಾಗಿ ನಿನಗೆ ಸಾರಿ ಸಾರಿ ಹೇಳಿದೆ, ನಿನಗದು ಪಥ್ಯವೇ ಆಗುವುದಿಲ್ಲ. ಇಲ್ಲ, ಧಾರಣೀಶ್ವರ ಮಗನಾದ ಕಾರಣಕ್ಕಾಗಿ ಇಲ್ಲಿ ತನಕ ನೀನು ಆಡಿದ ಮಾತುಗಳನ್ನ ಕೇಳಿಕೊಂಡು ಸುಮ್ಮನೆ ಕುಳಿತು ಇದೇ ರೀತಿಯಾಗಿ ಅಧಿಕ ಪ್ರಸಂಗ ಮಾತನಾಡುತ್ತಾ ಮುಂದುವರಿದಿದೆ. ನಾ ಏನು ಮಾಡುತ್ತೇನೆ ಅಂತ ನನಗೆ ಗೊತ್ತಿಲ್ಲ. ಸಿಟ್ಟು ಬರಿಸಬೇಡ. ಯಾಕೆ
ಚತುರ ಹಿರುದೆ ಸಿಟಿ ನಿರೋಧನ ಕೆಟ್ಟ ಜಮದಾನಿಕೊಂಡೆ ಗುಡ್ಡನಾದಿ ನೀನು ದೃಷ್ಟಿಗೆ ಕಂಡಂತ ಸ್ತ್ರೀಯರ ಬಿಟ್ಟನಾದರೆ ಹುಟ್ಟಿದಾದಗೆ ಎದ್ದು ನುಡಿದಿಗೆದ್ದು ಬಟ್ಟ ಕುಜದ ಚದುರೇ ದೇಹ ಕೊಪ್ಪುವಂತ ಎಣ್ಣೆಯನ್ನು ಹೊಂದಿದವಳು ನೀನು ಎನ್ನುವುದರಿಂದಲೇ ಆಡಿದ್ದು. ಹೇ ವೃತ್ತ ಕುಚದ ಚದುರೇ, ಅದಲ್ಲವಾದ್ರೆ ಹೇ ಬಟ್ಟ ಕುಚದ ಚದುರೇ. ಇವರ ಕಣ್ಣು ಎಲ್ಲೆಲ್ಲಿ ಹರಿದಾಡ್ತದ ಪಾಪಿ. ಬೇಡದ ಜಾಗದ ನೋಡುದಿಲ್ಲ. ನೀ ಯಾಕೆಪ್ಪ ಕಾಣಿಸುವುದು? ನೋಡಲಿ ಎನ್ನುವ ಹಾಗೆ ಎದ್ದು ಬಿಸಿ ನಿತ್ತೆ ನಾನು ನೋಡಿದ್ದೇನೆ. ನೀ ಬಂದದ್ದೇ ನೋಡುದಕ್ಕಂತ ಹೀಗೆ ಏನು ಹೊಡೆದುಕೊಳ್ಳಬಹುದಿತ್ತೆ? ಹಾಗಾಗದೆ ನಿನ್ನ ಚೆಲುವಿಕೆಯನ್ನು ಕಣ್ತುಂಬ ನೋಡುವ ಹಾಗೆ ಮಾಡಿದೆ ಎನ್ನುವುದರಲ್ಲಿ ದೇಹ ಕೊಪ್ಪು ಹಾಗುಂಟು ತಾಡಿದ್ರೆ ನಿನಗೆ ಆಗುವುದಿಲ್ಲ ಅಲ್ವ? ಏನು ಮಾಡೋಣ ಹೇಳು. ಏನು ನಾನೊಂದು ಮಾತು ಭಾಷೆ ಹಾಕಿ ಸೋತು ಹೋದೆ. ಭಾಷೆ? ಹೌದು. ನನ್ನ ಕಣ್ಣಿಗೆ ಕಂಡ ಯಾವ ಹೆಣ್ಮಕ್ಕಳನ್ನು ಹಾ. ನಾ ಬಿಡಲಾರೆ ಎನ್ನುವ ಹಾಗೆ ಈ ಹಿಂದೆ ಒಂದು ಭಾಷೆಯನ್ನು ಹಾಕಿ ಕೇವಲ ನನ್ನಷ್ಟಕ್ಕೆ ನಾನು ಹೇಳಿದ್ರೆ ಆಗ್ತಿತ್ತು. ಮತ್ತೆ ಅದಕ್ಕೊಂದು ಆಣೆ ಹಾಕಿ ಸೋತದ್ದಕ್ಕೆ ಆಣೆ ಹಾಕಿ ಯಾವ ಆಣೆಯನ್ನಾದರೂ ಬಿಡಬಹುದು. ಹಾ. ಅಪ್ಪನ ಆಣೆ ಹಾಕಿದ್ರೆ ಆಗುವುದಿಲ್ಲ. ಅಪ್ಪನ ಆಣೆ ಹಾಕಿ ಹೀಗಾಡಿದ್ದ ನೀನು. ನನ್ನ ಅಪ್ಪನಾದಂತ ನಂದಗೊಬ್ಬನ ಆಣೆ ಹಾ. ಅಷ್ಟು ಮಾಡಿ ನಾನು ನಂದನ ಜಾತನಲ್ಲ ಅಂತ ಭಾಷೆ ಹಾಕಿ ಆಗಿದೆ. ಈಗ ನಾ ಬಿಟ್ಟಿರೋದ್ರೆ ಹಾಗಾಗ್ತೇನೆ. ನೀನು ಹೇಳಿದ್ದೀರ ಭೂಪಾರವ ಮಗ ನೀನು ಅಂತ. ಹಾ. ಅವರ ಮಗನೇ ನಾನು. ಹೌದಾ? ಆದ್ರಿಂದ ಬಿಡುವ ಪ್ರಶ್ನೆ ಇಲ್ಲ. ಹಾಗಂತ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನೆಲ್ಲ ವಶಪಡಿಸು. ಆಣೆ ಹಾಕಿ ಭಾಷೆ ಹಾಕಿ ಭಾಷೆ ಸಿಕ್ಕ ಹೆಣ್ಣು ಮಕ್ಕಳನ್ನೆಲ್ಲ ವಶಪಡಿಸುತ್ತೇನೆ ಎನ್ನುವ ಹಾಗೆ. ಕಣ್ಣಿಗೆ ಕಂಡವಳು ನೀನು ಕಂಡವರನ್ನೆಲ್ಲ ಕಂಡವರನ್ನ ನಿನಗೆ ಬೇಕಲ್ಲ? ನನ್ನ ಕಣ್ಣು ಒಪ್ಪಿದವಳು. ಹೌದಾ? ಇದು ನಾವು ಒಪ್ಪಿಗೆ ಆಗಿದ್ಯಾ? ಹೌದಾ? ನಿನಗೆ ಬೇಕಾ? ಬೇಕೇ ಬೇಕು. ಆಯ್ತು. ಸಿಕ್ಕಿಲ್ಲ ನಿನಗೆ ಹೋಗಿ. ಹೌದು, ಆಗಲಿ. ಸಂತೋಷದಿಂದ ಒಪ್ಪಿಕೊಳ್ಳುತ್ತೇನೆ. ಹಾ. ಆದ್ರೆ ಕಣ್ಣು ಮುಚ್ಚಬೇಕು ನೀನು. ಕಣ್ಣು ಮುಚ್ಚಿದಕ್ಕೆ ನಿನಗೆ ಕಣ್ಣು ಮುಚ್ಚಿದ ಚಂದ ನೋಡುವುದು ಹೇಗೆ? ಮೊದಲು ಕಣ್ಣು ಮುಚ್ಚು, ಆ ಬಳಿಕ ಕಣ್ಣು ಬಿಟ್ಟರೆ ಆಯ್ತು. ಹಾ, ಕಣ್ಣು ಬಿಡುವಾಗ ಬಿಡುವಾಗ ನಾ ಹೇಳ್ತೇನೆ. ಇನ್ನು ಚಂದ. ಹೌದು. ಹಾ. ಹಾಗಾಗಿ ಆಚೆ ತಿರುಗು. ಅಲ್ಲ ಹಿಂದೆ ಜಾರ್ಲಿಕ್ಕಿಲ್ಲ ಅಲ್ಲ? ಜಾರುವ ಹೆಣ್ಣು ಅಲ್ವೋ ನಾನು? ಅಲ್ಲ ನೀನು ಇಷ್ಟೆಲ್ಲ ಆಡಿದ ಬಳಿಕ ಇನ್ನೂ ಹೋಗುತ್ತಿದ್ರೆ ಆಗಲೇ ಓಡಿ ಹೋಗುತ್ತಿದ್ದೇನೆ ಅದು ನನಗೆ ಗೊತ್ತುಂಟು. ಅಲ್ವಾ? ನಿನ್ನಮ್ಮನ ಬಸ್ಸಲ್ಲಿ ಬಂದವರೆಲ್ಲ ನನಗೆ ಅಂತ ನನಗೆ ಗೊತ್ತುಂಟು. ಹಾ, ನೀನು ಅಷ್ಟು ಒಪ್ಪೋಳಿ. ಗೊತ್ತಿದ್ರೆ ಸಾಕು. ಕಣ್ಣು ಮುಚ್ಚಿಕೊಂಡು ಆಚೆ ತಿರುಗು. ಬೆನ್ನು ಹಾಕೋ ಕ್ರಮ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಆಯ್ತಾಯ್ತು. ಹೇಗೆ ಬೇಕಲ್ಲ? ಒಂದೇ ಬೇಕು. ಅಲ್ಲ, ನಾನು ಒಬ್ಬಳೇ ಸಾಕ? ನನ್ನ ಸಖಿಯರು ಎಲ್ಲೆಂತದಕ್ಕೆ? ಅವರೆಲ್ಲ ಎಂತದಕ್ಕೆ? ಬೇಡವಾ? ಹಾಗಾದ್ರೆ ನಾನು ಒಬ್ಬಳೇ ಸಾಕಲ್ಲ? ನೀನೊಬ್ಬಳೇ. ಹೌದಾ? ಅವರು ಚಾಕರಿಗಿಲ್ಲ. ಹಾ. ಚಾಕರಿಗೆ ಬದಿಯಲ್ಲಿ. ಹೌದಾ? ಕಣ್ಣು ಮುಚ್ಚಿದೆಯಲ್ವಾ? ಕಣ್ಣು ಮುಚ್ಚಿದೆ. ಸೇರಗೊಡ ಎನ್ನಿಂದ ಘನ ಸಂಸಾರ ಗೆಡುವುದೆನ್ನುತ್ತ ಮೆಲ್ಲನೆ ಜಾರಿ ಓಡಿದ ನಗುರನಾದಿಯರಿತ ಬರೆಬುರಗೆ ಹೊರಟೆ ಅಂತ ಆದ್ರೆ ಕಣ್ಣಲ್ಲಿ ಕಿಡಿ ಹಾಯಿಸುವ ಮೂಲಕವಾಗಿ ಅವಳು ಅವಳ ಸಖಿಯರು ಸೇರಿಕೊಂಡು ದಂಡಿಗೆಯಿಂದ ಕೆಳಗೆ ಹಾರಿ ಚೆನ್ನಾಗಿ ನನಗೆ ಬಡಿದರಲ್ಲ, ಬಡಿತ ತಿಂದದ್ದೇನಾದ್ರು. ಹೌದು ಹೌದು. ಪ್ರತಿಭಟಿಸುವುದಕ್ಕೂ ಅವಳನ್ನು ವಶಪಡಿಸುವುದಕ್ಕೂ ಸಾಧ್ಯವಾಗದೇ ಅಲ್ಲ. ಅದು ನೀತಿ. ಒಂದು ವೇಳೆ ನಾನೆಲ್ಲಾದರೂ ಪೋಕರಿತನವನ್ನು ಪುಂಡುತನವನ್ನು ತೋರಿದ್ರೆ ನಾಳೆ ಅವಳ ಬದುಕಿಗೆ ಅಪಾಯ. ಮೇಲಾಗಿ ನಮ್ಮ ಮನೆಗೆ ಹೋಯಿತು ಅಂತಾದ್ರೆ ರಾಜನ ಮನೆತನಕ್ಕೆ ಅಪವಾದ ಬರ್ತದೆ. ಮತ್ತೊಂದು ವಿಷಯ ಕೇಳಿದ್ದೇನೆ,
ಇವಳ ಪತಿ ಅತಿ ಮೂರ್ಖ ಅಂತ. ಹೌದು ಎಲ್ಲಿಯಾದ್ರೂ ವಿಷಯ ಗೊತ್ತಾದ್ರೆ ನಾಳೆ ಮನೆಯಿಂದ ಹೊರಗೆ ಹಾಕಿದರೆ ನನ್ನಿಂದಲಾಗಿ ಒಬ್ಬಾಕೆ ಹೆಣ್ಮಗಳ ಬದುಕು ಹಾಳಾಗ್ತದೆ ಎನ್ನುವುದನ್ನು ಯೋಚಿಸಿದಾಗ ನಡುವ ಇನ್ನೂ ಸಲ ಅಲ್ವಾ ಅನ್ನುವುದರಿಂದ ಮೆಲ್ಲಗೆ ಮೆಲ್ಲಗೆ ಜಾರಿ. ಇವರು ಯಾರು ಇಲ್ಲಲ್ಲ ಈ ಹುಡುಗರು. ನೂತನ ವಧುವರರಿಗೆ ಶುಭಾಶಯ. ನೂತನ ವಧುವರರಿಗೆ ಶುಭಾಶಯ. ನೂತನ ವಧುವರರಿಗೆ ಶುಭಾಶಯ. ಎಂತದ್ದು? ನೂತನ ವಧು ಅದಕ್ಕೆ ಹಸಿರು ಬತಾಕಿ ಯಾಕೆ? ಅದು ನೂತನ ಅಲ್ವೇ? ಅದಕ್ಕೆ ಹಸಿರು ಬತಾಕಿಯ? ಅದು ಯಾವ್ದಾದ್ರೇನು ಒಂದು ಪಟಾಕಿ ಇದ್ರೆ ನಿನ್ನಲ್ಲಿದ್ದದ್ರೆ ಆಗ್ತದಲ್ವಾ? ಯಾರು ನೂತನ ವಧು? ಏನಲ್ವೇ? ಇದಕ್ಕೆ ನಮ್ಮಯ ಭೂಪನು ಬಂದನು ನೋಡಿ ಇದಿರುಗೊಳ್ಳಲು ಬೇಕೆನ್ನು ಕದನದಿ ಬೆದರದೆ ಸುದತಿಯರನೆ ಗೆದ್ದು ಚದುರ ಚಂದ್ರಾಳಿ ಮೂಡಿದ ಪ್ರೌಢನು ಇದೆಲ್ಲ ವ್ಯವಸ್ಥೆ ಮಾಡಿದ್ ಯಾಕೆ ನಾವು? ಯಾಕೆ? ಇದಿರುಗೊಳ್ಳುವುದಕ್ಕಾಗಿ ವ್ಯವಸ್ಥೆ ಮಾಡಿ. ಯಾರನ್ನು? ನಿಮ್ಮನ್ನು ಯಾಕೆ? ನೂತನ ವಧುವರು ನೀವು ಹೇಳಿದ್ದು ಶಪಥ ಮಾಡಿ ಹೋದ್ರಿ ಯಾರು? ನಾನೇ. ನಾನು ಅವಳನ್ನು ವರಿಸ್ತೇನೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ಯಾರು? ನಾನೇ. ನೀನು ಹೇಳಿದ್ಯಾರ? ಹೌದು. ಹೇಳಿದವಾಗ ನಾವೆಲ್ಲ ನಂಬಿದ್ದವರು. ಹೌದು. ಹೌದು. ಪುಣ್ಯಾತ್ಮ ಹೇಳಿದಾಗೆ ಮಾಡಿದ್ಯಲ್ಲ ಪುಣ್ಯಾತ್ಮ. ವ್ಯವಸ್ಥೆ ನೀ ಬಂದ ಚಂದ ಭೂಪ ನೋಡು ಅಂತ ಹೇಳಿದ್ ಯಾರಿಗೆ? ಯಾರಲ್ಲಿ ಹೇಳಿದ್ರು ನೀನು? ಇದರಲ್ಲಿ ನೀನು ಅವನಲ್ಲಿ ಹೇಳಿದ್ರು ನನ್ನಲ್ಲಿ ಹೇಳಿದ? ಈಗ ಅವರಲ್ಲಿ ಇದರಲ್ಲಿ ಮಾತಾಡುದು. ಎಂಥದ್ದು? ಏನಾಗಿದೆ ಈಗ? ಹೇಳಿದಾಗೆ ಶಪಥ ಮಾಡಿದ್ದೇನು ಪೂರೈಸಿದ್ಯಾ? ಎಂತ ಪುಣ್ಯಾತ್ಮ. ಒಳ್ಳೆ ಕಥೆ ಇದೆ ಮೊದಲು. ಹೇಳಿದ ಹಾಗೇ ನೀನು ಮಾಡಿದ್ದ ಎಲ್ಲ ವ್ಯವಸ್ಥೆ ಆಗಿದೆ ನನ್ನ. ಎಂತದ? ಲಾಲಿಸಿ ಕೃಷ್ಣನೊರೆತನು ಪ್ರತಿಭಾಗ್ಯ ತಿಂಗಳಾಕಿಯ ನೆರೆಯಲಿದ್ದರೆ ಬಿಟ್ಟೆ ಪುರುಷ ಗವೇಶವ ಸರಂಡರದರಿಗಾಗ್ರವ ಲಾಲಿಸಿ ಕೃಷ್ಣನೊರೆತನು ಪ್ರತಿಭಾಗ್ಯವ ಸಮಯ ಸಿಕ್ಕಿತ್ತು ಎನ್ನುವಾಗ ನಾಳಿಗೆ ಎಷ್ಟು ಉದ್ದ ಚಾಚುತ್ತೀರಿ ನೀವು? ಅಲ್ಲ ಇವಾಗ ಒಂದು ಅವಕಾಶ ಸಿಕ್ಕಿತ್ತಲ್ಲ ಮಾತಾಡ್ಲಿಕ್ಕೆ. ಅಷ್ಟು ಸುಲಭವಾಗಿ ನಾವು ಬಿಡ್ತೀರಿ ಅಂತ ಭಾವಿಸಿದ್ದೀರಾ ನೀವು? ಇನ್ನು ಬಿಡ್ಲಿಕ್ಕೆ ಎಂತದ್ದುಂಟು? ನಾವು ಮೀರಿ ಹೋದೆ ಅಂತಾದ್ರೆ ಏನಕ್ಕೇನಾದೀತು? ಹಾಗಾಗ ಕೂಡದು ಎನ್ನುವುದಕ್ಕಾಗಿ ಎದುರುಕೋಪವುಳ್ಳವಳಾಗಿ ಅವಳು ಹೊಡೆದಾಗ ಹೊಡೆಸಿಕೊಂಡೆ ಅಲ್ಲವಾದ್ರೆ ನಾನು ಏನು ಮಾಡಬಹುದಿತ್ತು? ಅಲ್ಲ ಇನ್ನೂ ಮಕ್ಕಳ ಕೈಯಲ್ಲಿ ಬಿಟ್ಟದನ್ನು ಬಿಟ್ಟು ಹೊಡೆದು ಹೋದ್ರಲ್ವ? ಹೌದು. ಅವಳೇ ಬಾಗಿ ಬರುವ ಹಾಗೆ ನಾ ಮಾಡಿ ಹೇಗೆ? ಸರಿಯಾಗಿ ನಾನು ಬಿಟ್ಟುಕೊಳ್ಳಿ. 1 ತಿಂಗಳ ಅವಧಿಯೊಳಗೆ ನಿನ್ನದು ಮುಗಿಲಿಲ್ಲ ಇದು. ಆಗ ಏನಾದ್ರು ಪ್ರತಿಜ್ಞೆ ಮಾಡಿದ್ದೆ? ನೀ ಆವಾಗ ಏನು ಶಪಥ ಮಾಡಿದ್ದು? ಹಾಗೆ ಎಂತದ್ದು ಕೃಷ್ಣ ಅಲ್ಲ ಅಂತ ಹೇಳಿ. ಈಗ ಹಾಗಲ್ಲ. ಮತ್ತೆ ತಿಂಗಳ ಅವಧಿಯ ಒಳಗೆ ಅವಳು ನನಗೊಲಿಯುವ ಹಾಗೆ ನನಗೆ ಬಾಗಿ ಬರುವ ಹಾಗೆ ಬಾಗಿ ಬರುವ ಮಾಡದೆ ಹೋದ್ರೆ ನಾನು ನಂದಗೋಪನ ಅಣುಗನಲ್ಲ. ಎಂತದ್ದು? ನಂದಗೋಪನಿಗೆ ಮಗನಲ್ಲ. ಮಗನಲ್ಲ ಅಂತ ಹೇಳುದು. ಮಗ ಹೌದು. ಆದ್ರೆ ನಿನ್ನಿಂದ ಇದು ಆಗ್ಲಿಕ್ಕೆ ಪುಣ್ಯಾತ್ಮ. ಆವಾಗ ನೀನು ಒಂದೇ ಬಾರಿಗೆ ನೀನು ಶಪಥವನ್ನೇ ಮಾಡ್ತಾ ಇದ್ರೆ ನಿನ್ನ ಶಪಥವನ್ನು ಕೇಳಿ ನಮ್ಮದೆಲ್ಲ ಕಿವಿ ಎಲ್ಲ ಹೊಟ್ಟಾಗಿ ಹೋಗಿದೆ, ಎಲ್ಲ ಹಾಳಾಗಿ ಹೋಗಿದೆ. ನಿನ್ನಿಂದ ಕಿವಿ ಹುಟ್ಟಿ ಹೋದ್ರೆ ನಾನು ಬೇರೆ ಪ್ರತಿಜ್ಞೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾ ಹೇಳುದನ್ನು ಹೇಳಿ ಮುಗಿಸಿ ಆಯ್ತು. ಇನ್ನು ಅದೆಲ್ಲ ಮತ್ತೊಬ್ಬನ ಮಗ ಅಂತ ಹೇಳಲಿಕ್ಕೆ ಆಗ್ತದೆ. ಅದು ಪ್ರತಿಜ್ಞಾ ವಾಕ್ಯ. ಸರಿಯಾಗಿ ನೆನಪಿಟ್ಟುಕೊಳ್ಳಿ, ಬರೆದಿಟ್ಟುಕೊಳ್ಳಿ. ತಿಂಗಳ ಅವಧಿ. 1 ತಿಂಗಳು. ತಿಂಗಳ ಅವಧಿಯ ಒಳಗೆ ಅದರ ಒಳಗೆ ಅವಳನ್ನು ಬಾಗಿಸ್ತೇನೆ, ವಶಪಡಿಸುತ್ತೇನೆ. ಖಂಡಿತ. ಒಂದು ವೇಳೆ ಆಗ ಹೇಳಿ ಆಯ್ತಾ? ಆವಾಗ ಹಾಗೆ ಹೇಳಿ, ಇವಾಗ ಹೀಗೆ ಹೇಳಿ. ನಿಮಗೆ ನೆನಪಿಡ್ಲಿಕ್ಕೆ ಬರೆದಿಡ್ಬೇಕಾ? ಬೇಡ ಬೇಡ. ನನಗೆ ನೆನಪು. ನಿಮ್ಗೆ
ನಿಮ್ಗೆಲ್ಲ ನೆನಪಿದ್ರೆ ಸಾಕಾಗ್ತದೆ, ನಮ್ಗೆಲ್ಲ ನೆನಪು ಬೇಕಿಲ್ಲ. ಬರೆದಿಡುದು ಬೇಡ, ಹೀಗೆ ಮಾಡ್ತೀನಿ ಅಂತ ಆದ್ರೆ ನಾವು ನಂಬುವುದಲ್ಲ. ನೀನು ನೋಡಿಕೊ. ಆಯ್ತು. ಹಾಗೆ. ಮನೆಯಲ್ಲಿ ಇವಳದೊಂದು ಮಾತು.